ಸೊಲ್ಮೆಲು ನಮ್ಮ ಕುಡ್ಲಾತುಳು ವಾರ್ತೆಲು ಯಾನು ಡಾಕ್ಟರ್ ಪ್ರಿಯಾ ಹರೀಶ್ ಇತ್ತೆ ವಾರ್ತೆದ ವಿವರ ಕೊಂಕಣ ರೈಲ್ವೆನು ಭಾರತೀಯ ರೈಲ್ವೆದ ಒಟ್ಟುಗು ಸೇರ್ಸವನ ಬಗಿಟ್ಟು ಕೇಂದ್ರ ಸರ್ಕಾರದ ಮಟ್ಟುಡು ಪಾತ್ರಕತೆ ನಡೆತುಂಡು ಒಟ್ಟು ಸೇರವನ ಬಗಿಟ್ಟು ಬೇಗುಡು ನಿರ್ಧಾರದೆತ್ತನುಂದು ರೈಲ್ವೆ ಖಾತೆ ರಾಜ್ಯ ಮಂತ್ರಿ ವಿ ಸೋಮಣ್ಣ ಬೆಳಗಾವಿಡು ತೆರಿಪಾದರು. ಕೇಂದ್ರದ ರೈಲ್ವೆ ಖಾತೆ ರಾಜ್ಯ ಮಂತ್ರಿ ವಿ ಸೋಮಣ್ಣ ಬೆಳಗಾವಿಡ ಸುದ್ದಿಕೂಟೋಡು ಮಾಧ್ಯಮದ ಕ್ಲೆಡಪ ತೆರೆದು ದಕ್ಷಿಣ ಕನ್ನಡ ಒಡಿಪು ಬೊಕ್ಕ ದೇಶದ ಕರಾವಳಿ ಭಾಗದ ಜನಕ್ಲೆನ ಪಾಕ ವರ್ಷಲಿನ ಬೇಡಿಕೆ ದಂಚ ಕೊಂಕಣ ರೈಲ್ವೆನು ಭಾರತೀಯ ರೈಲ್ವೆದ ಒಟ್ಟುಗೂ ಸೇರ್ಸವನ ಬಗಿಟ್ಟು ಕೇಂದ್ರ ಸರ್ಕಾರದ ಮಟ್ಟುಡು ಪಾತ್ರಕತೆ ನಡೆತುಂಡು ಒಟ್ಟು ಸೇರವನ ಬಗಿಟ್ಟು ಬೇಗಡು ನಿರ್ಧಾರದೆತ್ತನುಂಡು ಪಾಕ ವರ್ಷಲಿಡಿದು ಬೇಡಿಕೆ ಉಂಡು ದೆಕಾದು ವಾರಿ ತಿಡು ಕ್ರಮದೆತ್ತನೊಲಿಂದ ಚಿಂತನೆ ನಡಪಾಂದುಂಡು ಪಂಡಿರು. ಕೊಂಕಣ ರೈಲ್ವೆ ಜಾಲ ಕೇರಳೊಡ್ದು ಮಹಾರಾಷ್ಟ್ರ ಮುಟ್ಟ ಪದರ್ದುಂಡು ಕರ್ನಾಟಕ ರಾಜುಡೆ ಎಂದೆತ್ತ ನೆಟ್ವರ್ಕ್ ಒಟ್ಟು 742 ಕಿಲೋಮೀಟರ್ ಉಂಡು. ಪ್ರಯಾಣಿಕರಿಗೆ ನನ್ನಲಾತ ಎಡ್ಡೆ ಸೇವೆಯನ್ನು ಒದಗಾವನ ಅಗತ್ಯ ಉಂಡು. ಇಂಚಾದ ಭಾರತೀಯ ರೈಲ್ವೆದ ಒಟ್ಟು ಸೇರಾವನ ಬಗೆಟ್ ಲೆಕ್ಕೋಗುದೆತನೊಂದುಂಡು ಎಂದು ಮಂತ್ರಿ ಸೋಮಣ್ಣ ಪಂಡಿರು. ಸೋಮವಾರದಾನಿ ಪ್ರಧಾನಿ ನರೇಂದ್ರ ಮೋದಿ ಪುಣೆ ಹುಬ್ಬಳ್ಳಿ ವಂದೇ ಭಾರತ್ ರೈಲಿಗೆ ಚಾಲನೆ ಕೊಡ್ದಿತ್ತೇರು. ಪುಣೆಡ್ದು ಪಿದಡ್ನ ರೈಲನ್ನು ಬೆಳಗಾವಿಡೆ ಎದುಕೊನೆರೆ ಸೋಮಣ್ಣೆ ಬೆಳಗಾವಿಗೆ ಬತ್ತದಿತ್ತೇರು. ವಂದೇ ಭಾರತ್ ಎಕ್ಸ್ಪ್ರೆಸ್ ರೈಲನ್ನು ಸೋಮವಾರ ರಾತ್ರಿ ಬೆಳಗಾವಿ ರೈಲ್ ಆಫೀಸಡು ಸಂಭ್ರಮಡು ಎದುಕೊನುಂಡು. ಕೋಟಿಕಾರ್ ವ್ಯವಸಾಯ ಸೇವಾ ಸಹಕಾರಿ ಸಂಘ ಬೆನ್ನಿದಕ್ಲಿಗೆ ಪ್ರೋತ್ಸಾಹ ಕೊರ್ದು ಸಮಾಜಗೂ ಬೋಡಾಯಿನ ಕೆಲಸ ಮಲ್ತೊಂದುಂಡು ಡಾಕ್ಟರ್ ಎಂ.ಎನ್. ರಾಜೇಂದ್ರ ಕುಮಾರ್ ಪಂತೆರು. ಉಳ್ಳಾಲ ತಾಲೂಕು ಕೋಟೆಕಾರ್ ಕೆ ಸುಬ್ಬಣ್ಣಯ್ಯ ಸ್ಮಾರಕ ಕೋಟೆಕಾರ್ ಸಹಕಾರ ಸೌಧ ಲೋಕಾರ್ಪಣೆ ಮಲ್ತದು ಅರ್ಬಾತಿರಿಯರು. ಕೋಟೆಕಾರ್ ವ್ಯವಸಾಯ ಸೇವಾ ಸಹಕಾರ ಸಂಘದ ನೆಲೆಟ್ಟು ಉಳ್ಳಾಲ ತಾಲೂಕು ಕೋಟೆಕಾರ್ ಗ್ರಾಮದ ಬೀರಿ ಜಂಕ್ಷನ್ 20 ಕೋಟಿ ರೂಪಾಯಿ ಖರ್ಚು ಕೆ ಸುಬ್ಬಣ್ಣಯ್ಯ ಸ್ಮಾರಕ ಕೋಟೆಕಾರ್ ಸಹಕಾರಿ ಸೌಧ ಕಟ್ಟದಿದ್ದದ ಐತ ಉದಿಪನ ಲೇಸು ಐತಾರ ನಡೆತುಂಡು. ಸಂಘದ ಗುರ್ಕಾರ್ಯರು ಕೃಷ್ಣ ಶೆಟ್ಟಿ ತೀರ್ಥ ಕೋಟೆಕಾರ್ ಗುತ್ತು ಗುರ್ಕಾರ್ಮೆ ವಹಿಸಿದ ಮಾತ್ರೆಲ್ಲ ಎತ್ಕೊಂದು ಪಾತೆರೆದು 14 ಗ್ರಾಮಲಿಡು ಸಂಘಗೂ 7 ಶಾಖೆ ಉಂಡು. ಬಜ್ಜೆ ಬುಳೆಗಾರ್ಯರು ಬೆನ್ನಿ ಸಾಗುಲಿಗೆ ಸಹಾಯ ಕೊಡ್ತುಂಡು. ಹೆಚ್ಚ ಮಾರ್ಗದೆತ್ತಿನ ಜೋಕ್ಲಿಗೆ ಮರ್ಯಾದೆ ಮಲ್ತೊಂದು ಬೈದನು. ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಲ ಬೈದನಂದು ಪಂಡೇರು. ಕರ್ನಾಟಕ ಗೋಂಕು ಅಭಿವೃದ್ಧಿ ನಿಗಮದ ಗುರ್ಕಾರ್ಯರು ಮಮತಾ ಡಿ.ಎಸ್. ಗಟ್ಟಿ ಲೇಸು ಉದಿಪನ ಮಲ್ತಿರು. ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ದ ಗುರ್ಕಾರ್ಯರು ಡಾಕ್ಟರ್ ಎಂ.ಎನ್. ರಾಜೇಂದ್ರ ಕುಮಾರ್ ಕೆ ಸುಬ್ಬಣ್ಣಯ್ಯ ಸ್ಮಾರಕ ಕೋಟೆಕಾರ್ ಸಹಕಾರಿ ಸೌಧನು ಲೋಕಾರ್ಪಣೆ ಮಲ್ತಿರು. ಕುಡ್ಲಾ ನಗರಾಭಿವೃದ್ಧಿ ಪ್ರಾಧಿಕಾರದ ಗುರ್ಕಾರ್ಯರು ಸದಾಶಿವ ಉಳ್ಳಾಲ ನಾಮಫಲಕ ಉದಿಪನ ಮಲ್ತಿರು. ಸಂಘದ ಮುಖ್ಯ ಕಾರ್ಯತೋವನ ಅಧಿಕಾರಿ ಹರ್ಷವರ್ಧನ ಉಳ್ಳಾಲ ಸುರುತ ಪಾತ್ರ ಪಡೆದು ಸಂಘ ನಡೆತು ಬತ್ತಿನ ಸಾಧನೆಯನ್ನು ದುಂಬುದಿಯರು. ಎಂ.ಎನ್. ರಾಜೇಂದ್ರ ಕುಮಾರ್ ಪಾತೆರ್ದು ಕೃಷಿಕರಿಗೆ ಪ್ರೋತ್ಸಾಹ ಕೊರ್ದು ಸಮಾಜಗೂ ಬೋಡಾಯಿನ ಕೆಲಸ ಮಲ್ತದು ಕೋಟೆಕಾರ್ ವ್ಯವಸಾಯ ಸೇವಾ ಸಹಕಾರಿ ಸಂಘ ಪುದರ್ ಪಡಿತನು. ಮತ್ತೆ 7 ಶಾಖೆಲು ಇತ್ತದು 173 ಕೋಟಿ ರೂಪಾಯಿ ಸಾಲ ಕೊರ್ದು ಷೇರ್ದಾರರಿಗೆ 25% ಡಿವಿಡೆಂಡ್ ಕೊರ್ದು ಸಹಕಾರ ಸಂಘ ಗೆಲ್ಮೆಡ್ ಕಾರ್ಯ ಮಲ್ತೊಂದುಂಡು ಪಂಡಿರು. ಲೋಕಸಭಾ ಸದಸ್ಯರು ಬ್ರಿಜೇಶ್ ಚೌಟ ಪಾತೆರೆದು ಎಡ್ಡೆ ಕೆಲಸ ಮಲ್ತದು ದೇಶಕ್ಕೂ ಮಾದರಿಯಿಂದ ತೋಜಾದ ಕೋರ್ನಂಚಿನ ಸಂಘೊಲೆಡು ಕೋಟೆಕಾರ್ ವ್ಯವಸಾಯ ಸೇವಾ ಸಹಕಾರಿ ಸಂಘಲ ಒಂಜಾದುಂಡು. ಗಿರಾಕಿಲೆಗ್ ವಿಶ್ವಾಸ ದಿಂಜಿದಿ ಸೇವೆನು ಓವೇ ಕುಂದು ಕೊರತೆ ಬರಂದಿನಂಚ ಈ ಸಂಘ ಕೊರಂದುಂಡು. ಮಾತೆರೆಗ್ಲ ಪ್ರೇರಣೆ ಆಪುನ ರೀತಿಡು ಮಾಮಲ್ಲ ಸಾಧನೆ ಮಲ್ತದನೆಂದು ಪಂಡಿರು. ಸಹಕಾರ ರತ್ನ ಡಾಕ್ಟರ್ ಎಂ.ಎನ್. ರಾಜೇಂದ್ರ ಕುಮಾರ್, ಇಂಜಿನಿಯರ್ ಸಂತೋಷ್ ಕುಮಾರ್ ಶೆಟ್ಟಿ, ಗುತ್ತಿಗೆದಾರರು ಪುರುಷೋತ್ತಮ್ ಶೆಟ್ಟಿ, ಲೋಕಸಭಾ ಸದಸ್ಯರು ಬ್ರಿಜೇಶ್ ಚೌಟ, ಕೆ ಸುಬ್ಬಣ್ಣಯ್ಯ, ಕುಟುಂಬದ ಸದಸ್ಯರು ಗಣೇಶ್, ಮುಖ್ಯ ಕಾರ್ಯತೋವನಾಧಿಕಾರಿ ಹರ್ಷವರ್ಧನ ಉಳ್ಳಾಲ, ಗುರ್ಕಾರ್ಯರು ಕೃಷ್ಣ ಶೆಟ್ಟಿ ಬೊಕ್ಕ ಗುರ್ಕಾರ್ಯರು ಆಬೂಸ್ ಅಲಿ ಕಿನ್ಯಾ ಮಕ್ಳಿಗೆ ತಮ್ಮನದ ಮರ್ಯಾದೆ ಮಲ್ತಿರು. ವಿಧಾನ ಪರಿಷತ್ ಸದಸ್ಯರು ಐವನ್ ಡಿಸೋಜಾ, ಪೆರ್ಮನೂರು ಇಂಗ್ರೇಜಿದ ಧರ್ಮಗುರು ಸಿಪ್ರಿಯನ್ ಪಿಂಟೋ, ದಕ್ಷಿಣ ಕನ್ನಡ ಜಿಲ್ಲಾ ಸಹಕಾರ ಸಂಘೋಲಿನ ಉಪನಿಬಂಧಕರು ಎಚ್.ಎನ್. ರಮೇಶ್, ಕುಡ್ಲಾ ತಾಲೂಕು ವ್ಯವಸಾಯ ಉತ್ಪನ್ನ ಸಹಕಾರ ಮಾರಾಟ ಸಂಘದ ಗುರ್ಕಾರ್ಯರು ಮೋನಪ್ಪ ಶೆಟ್ಟಿ ಎಕ್ಕಾರ್, ಜೆ. ಬಾಲಕೃಷ್ಣ ಶೆಟ್ಟಿ, ಧಾರ್ಮಿಕ ಪರಿಷತ್ ಜಿಲ್ಲಾ ಸದಸ್ಯರು ಸುರೇಶ್ ಭಟ್ನಗರ್, ಮೈಸೂರು ಎಲೆಕ್ಟ್ರಿಕಲ್ಸ್ ದುಂಬದ ಗುರ್ಕಾರ್ಯರು ಸಂತೋಷ್ ಕುಮಾರ್ ಬೋಳಿಯಾರ್, ಸಹಕಾರ ಸಂಘೋಲಿನ ಸಹಾಯಕ ನಿಬಂಧಕರು ಸುಧೀರ್ ಕುಮಾರ್, ಕೋಟೆಕಾರ್ ಪಟ್ಟಣ ಪಂಚಾಯತ್ ಗುರ್ಕಾರ್ಯ ದಿವ್ಯಾ ಸತೀಶ್ ಶೆಟ್ಟಿ, ಸದಸ್ಯರು ಉದಯ್ ಕುಮಾರ್ ಶೆಟ್ಟಿ, ಸಂಘದ ನಿರ್ದೇಶಕರಾಯನ ಗಂಗಾಧರ್ ಯು, ಕೆ. ಕೃಷ್ಣಪ್ಪ ಸಾಲ್ಯಾನ್, ಉದಯ್ ಕುಮಾರ್ ಶೆಟ್ಟಿ, ಅರುಣ್ ಕುಮಾರ್ ಯು, ರಾಘವ ರುಚಿಲ, ರಾಘವಾಸಿ ಉಚಿಲ, ಪದ್ಮಾವತಿ ಎಸ್ ಶೆಟ್ಟಿ, ಸುರೇಖಾ ಚಂದ್ರಹಾಸ್, ಬಾಬು ನಾಯ್ಕ, ಕಿರಣ್ ಕುಮಾರ್ ಶೆಟ್ಟಿ, ಸಂಘದ ದುಂಬದ ಗುರ್ಕಾರ್ಯರು ಹರ್ಷರಾಜ್ ಮುದ್ಯ ಪಾಲ್ದೆತೊಂಡೆರು. ಇವತ್ತು 38 ಸೆಂಟ್ಸ್ ಜಾಗದಲ್ಲಿ ನನಗೆ ನೆನಪಿದೆ, UT ಫರೀದ್ರವರು ಇಲ್ಲಿಯ ಶಾಸಕರಾಗಿದ್ದಾಗ ಇಲ್ಲಿ ಒಂದು ಹಂಚಿನ ಕಟ್ಟಡ ಇತ್ತು. ಅದರಲ್ಲಿ ನಾವು ಬಂದು ಕೆಲವು ಸಮಯ ಮೀಟಿಂಗನ್ನು ಮಾಡ್ತಿದ್ದದ್ದು ಕೂಡ ನಾನು ನೆನಪಿಸ್ಕೊಳ್ತಾ ಇದ್ದೇನೆ. ನಮ್ಮ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೇ
ಒಂದು ಇಷ್ಟು ದೊಡ್ಡ 12 ಕೋಟಿ ರೂಪಾಯಿ ವೆಚ್ಚದಲ್ಲಿ ಮಾಡಿದಂಥ ವಾಣಿಜ್ಯ ಕಟ್ಟಡ ಇದ್ದರೆ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅದು ಕೋಟೆ ಕಾರು ಅಂತ ಹೇಳಲಿಕ್ಕೆ ನಮಗೆ ಭಾಳ ಸಂತೋಷ ಆಗ್ತಾ ಇದೆ. ಈಗ ದಕ್ಷಿಣ ಕನ್ನಡ ಜಿಲ್ಲೆಯ ಸಂಸದನಾಗಿರೋದ್ರಿಂದ ಇಡೀ ರಾಜ್ಯಕ್ಕೆ ಮಾದರಿಯಾಗುವ ರೀತಿಯಲ್ಲಿ ಹೇಗೆ ಲಾಭವನ್ನು ಮಾಡ್ಬೋದು ಮತ್ತು ಆ ಲಾಭದ ಮುಖಾಂತರ ಜನೋಪಯೋಗಿಯಾಗಿ ಕೆಲಸವನ್ನು ಮಾಡಬಹುದು ಅನ್ನುವಂಥದ್ದನ್ನು ಈ ಸಹಕಾರಿ ಸಂಘ ತೋರಿಸಿಕೊಟ್ಟಿದೆ. ಆ ಕಾರಣಕ್ಕೆ ನನ್ನ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯೊಳಗೆ ಸಹಕಾರ ಕ್ಷೇತ್ರದಲ್ಲಿ ಒಂದು ಅದ್ವಿತೀಯ ಸಾಧನೆಯನ್ನು ಮಾಡಿಕೊಂಡು ಉಳಿದವರಿಗೆಲ್ಲರಿಗೂ ಮಾದರಿಯಾಗುವ ರೀತಿಯಲ್ಲಿ, ಉಳಿದವರಿಗೆಲ್ಲರಿಗೂ ಪ್ರೇರಣೆ ಆಗುವ ರೀತಿಯಲ್ಲಿ ಒಂದು ಸಹಕಾರಿ ಸಂಸ್ಥೆ ಇರುವಂಥದ್ದು ನನಗೆ ಅತ್ಯಂತ ಗೌರವ ಕೊಡುವ ಸಂಗತಿ, ನನಗೆ ಅತ್ಯಂತ ಖುಷಿ ಕೊಡುವಂಥ ಸಂಗತಿ. ಕಾಪು ಹೊಸ ಮಾರಿಗುಡಿ ದೇವಸ್ಥಾನಡು ಮಾರಿಯಮ್ಮ ಬೊಕ್ಕ ಉಚ್ಚಂಗಿ ದೇವಿನ ಪಿರ ಪ್ರತಿಷ್ಠೆ ಬೊಕ್ಕ ಬ್ರಹ್ಮ ಕಲಶಗೂ ದಿನ ನಿಘಂಟಾದಿತ್ತದು 5 ಕುಡ್ಲಡು ಜಿಲ್ಲಾ ಸಮಿತಿ ಕಟ್ಟುನ ರೆಕ್ಕಡು ಸಭೆ ನಡಪಾದೆರು. ಕಾಪು ಪೊಸ ಮಾರಿಗುಡಿ ದೇವಸ್ಥಾನ ಪಿರ ಪೊಸ ಮಲ್ತದು ಕಟ್ಟೊಂದಿತ್ತದು ಮಾರಿಯಮ್ಮ ಬೊಕ್ಕ ಉಚ್ಚಂಗಿ ದೇವಿನ ಪಿರ ಪ್ರತಿಷ್ಠೆ ಬೊಕ್ಕ ಬ್ರಹ್ಮ ಕಲಶಗೂ ದಿನ ದೀತೆರು. ಆ ಬಗೆಟ್ ಕುಡ್ಲಡ್ ಜಿಲ್ಲಾ ಸಮಿತಿ ಕಟ್ಟುನ ದುಂಬತ್ತ ಸಭೆ ಅಟ್ಟಣಿ ಮಲ್ತದಿತ್ತೆರು. 9 ಜನ ಪೊಂಜುನಕಲು ತುಡರ್ ಪುತ್ತಾದು ಮಾರಿಯಮ್ಮಗ್ ಆರತಿ ಪತ್ತದು ಸಭೆನು ಉದಿಪನ ಮಲ್ತೆರು. ನವದುರ್ಗಾ ಲೇಖನ ಯಜ್ಞ ಸಮಿತಿದ ಕಾರ್ಯಗುರ್ಕಾರ್ಯರು ಕೃಷ್ಣ ಪ್ರಸಾದ್ ಅಡ್ಯಂತಾಯ ಮಾತಿರಲ್ನ ಎತ್ಕೊಂಡೆರು. ಅಭಿವೃದ್ಧಿ ಸಮಿತಿದ ಗುರ್ಕಾರ್ಯರು ಕೆ ವಾಸುದೇವ ಶೆಟ್ಟಿ ಸುರುತ ಪಾತೆರ ಪಂಡದು ಜೀರ್ಣೋದ್ಧಾರ ಕಾರ್ಯಲಿನ ವಿವರ ಕೊರಿಯರು. ನವದುರ್ಗಾ ಲೇಖನ ಯಜ್ಞ ಸಮಿತಿದ ಗುರ್ಕಾರ್ಯರು ಒಡಿಪದ ದುಂಬುದ ಶಾಸಕರು ಕೆ ರಘುಪತಿ ಭಟ್ ನವದುರ್ಗಾ ಲೇಖನ ಬೊಕಾಯ್ತ ವೆಬ್ಸೈಟ್ದ ಮಾಹಿತಿ ಕೊರಿಯರು. ಶಾರದಾ ವಿದ್ಯಾಲಯ ಬೊಕ್ಕ ವಿಶ್ವ ಹಿಂದೂ ಪರಿಷತ್ ಮುಖ್ಯಸ್ಥರು ಡಾಕ್ಟರ್ ಎಂ ಬಿ ಪುರಾಣಿಕೆರು ಪಾತಿರ್ದು ಇಂಕ್ ಬುದ್ಧಿ ಬರಿಯರೆ ಸುರು ಆಯಿ ನಿಡ್ದಿಂಚ ಮುಲ್ಪ ಕಾಪು ಮಾರಿಯಮ್ಮನ ಅನುಗ್ರಹ ವಾರಿ ತಿಡ್ತಿಕ್ಕದನಂದು ಇಂಕ ಗೊತ್ತುಂಡು. ಮನಸ್ಸದ ಸಂಕಲ್ಪ ಮುಲ್ಪ ಕೈ ಸೇರುನು ಪನ್ಪುನಿಟ್ಟು ರಡ್ಡ ಪಾತ್ರ ಇಜ್ಜಿ ಬಾಮಲ್ಲ ಕಾರ್ಯಗೂ ನಮ್ಮ ಮಾತ ಕೈ ಜೋಡ್ಸಾಗ ಅಂತ ಪಂಡಿರು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ PS ಪ್ರಕಾಶ್ ಬಂಟೆರ್ನಯಾನೆ ನಾಡವೀರ್ನ ಮಾತೃ ಸಂಘದ ಗುರ್ಕಾರ್ಯರು ಅಜಿತ್ ಕುಮಾರ್ ಐ ಮಾಲಾಡಿ ಮೇಯರ್ ಸುಧೀರ್ ಶೆಟ್ಟಿ ದುಂಬುದ ಮೇಯರ್ ಲಾಯ್ನ ಕವಿತಾ ಸನಿಲ್ ಶಶಿಧರ ಹೆಗ್ಡೆ ದುಂಬುದ ಮಂತ್ರಿ ನಾಗರಾಜ್ ಶೆಟ್ಟಿ ದುಂಬುದ ಶಾಸಕಿಯರು ಶಕುಂತಲಾ ಶೆಟ್ಟಿ ಕಾಂಗ್ರೆಸ್ ನಾಯಕಿ ಕೃಪಾ ಆಳ್ವ JDS ನಾಯಕಿಯರು ಅಕ್ಷಿತ್ ಸುವರ್ಣ ಯಕ್ಷಗಾನ ಕಲಾವಿದರು ಭಾಸ್ಕರ್ ರೈ ಕುಕ್ಕೋಳಿ ಉರುವ ಚಿಲಿಂಬಿ ಶಿರಡಿ ಸಾಯಿಬಾಬಾ ಮಂದಿರದ ವಿಶ್ವಾಸ್ ಕುಮಾರ್ ದಾಸ್ ಅದ್ಯಪಾಡಿ ನೀಲಕಂಠ ಉಮಾಮಹೇಶ್ವರ ದೇವಸ್ಥಾನದ ಆಡಳಿತ ಮುಕ್ತೇಸರು ಮಂಜುನಾಥ ಭಂಡಾರಿ ಶೆಡ್ಡೆ ಚಂದ್ರಹಾಸ ಶೆಟ್ಟಿ ರಂಗೋಲಿ ನಮ್ಮ ಕುಡ್ಲಾ ಚಾನೆಲ್ದ ನಿರ್ದೇಶಕರು ಲೀಲಾಕ್ಷ ಬಿಕರ್ಕೇರ ರವಿರಾಜ್ ಶೆಟ್ಟಿ ನಿಟ್ಟೆಗುತ್ತು ಇಂಡಿಯನ್ ಏರ್ಲೈನ್ಸ್ ಅರುಣ್ ಕುಮಾರ್ ಚಾರ್ಟರ್ಡ್ ಅಕೌಂಟೆಂಟ್ ಸುಧೀರ್ ಶೆಟ್ಟಿ ಇಂಚ ಬೇತೆ ಕ್ಷೇತ್ರ ವಲಯದ ನಾಯಕಿಯರು ಪಾಲ್ಗೊಳ್ಳುತ್ತಿದ್ದರು. ದೇವಸ್ಥಾನ ಅಭಿವೃದ್ಧಿ ಸಮಿತಿದ ಅಂತಾರಾಷ್ಟ್ರೀಯ ಸೇವಾ ಸಮಿತಿದ ಗುರ್ಕಾರ್ಯರು ಶಶಿಧರ್ ಶೆಟ್ಟಿ ಮಲ್ಲಾರ್ ನವದುರ್ಗಾ ಲೇಖನ ಯಜ್ಞ ಸಮಿತಿದ ಗುರ್ಕಾರ್ಯರು ಉದಯ್ ಕುಮಾರ್ ಶೆಟ್ಟಿ ಮುಣಿಯಾಲ್ ಪ್ರಧಾನ ಕಾರ್ಯಂತರು ಯೋಗೀಶ್ ವಿ ಶೆಟ್ಟಿ ಬಾಲಾಜಿ ಸಂಘಟನಾ ಕಾರ್ಯಂತರು ಸಂದೀಪ್ ಕುಮಾರ್ ಮಂಜ ಸಂಚಾಲಕರು ಸುವರ್ಧನ್ ಈ ಪುರ್ತುಡಿತ್ತರು. ಪುರುಷೋತ್ತಮ ಭಂಡಾರಿ ಅಡ್ಯಾರ್ ಕಾರ್ಯಕ್ರಮ ಸುಧಾರ್ಥ ಕೊರಿಯರು. 11 ರೀಸನ್ ವರ್ಮ ಜಂತ ಆತನು ಮಾತಾಡ್ಲ 12 ದೇಶೋಡು ವರ್ಮ ಜಂತ ಸಮಿತಿ ಆತನು ಅವು ಎಂಚ ಆತನಂದು ಎಂಕಲೆ ಎರೆಲ್ಲ ಗೊತ್ತುಜ್ಜಿ ಅವಲ ಒಂಜಿ ಪವಾಡ ಇನಿ ಕಾಪುದಮ್ಮನ ಜಾಗ ಪಂಡ ಒಂಜಿ ಪವಾಡ ಕ್ಷೇತ್ರವಾದ ನಿರ್ಮಾಣ ಅವನು ಇನಿತ ಈ ಒಂಜಿ ದಕ್ಷಿಣ ಕನ್ನಡ ಜಿಲ್ಲೆದ ಈ ಒಂಜಿ ಸಭೆನ ಪ್ರಾರಂಭ ಮಲ್ಪನಲ್ಲ ವರ್ಮ ಜನ ದೀಪ ಪೊತ್ತದು ನಿಗುಲು ಈ ಸಭೆಯನ್ನು ಉದ್ಘಾಟನೆ ಮಾಡ್ತಾರೆ. ಅಮ್ಮ ವೇದಿಕೆ ಹಿಡ್ಕೋದೊಂದು ನಮ್ಮ ಮಾತ ಕೇಳುವರು ಅದೇ ಅಧ್ಯಕ್ಷತೆ ಯಾರೇ ನಮ್ಮನ್ನು ತೂಪಿನಾರ್ಲೆ ಒಂದೊಂಜಿ ಈ ಸಂಪ್ರದಾಯ ಮಾತ ಕಡೆಟ್ಲ ಈತ್ ಕಡೆಟ್ ಬತ್ತಿನವಲ್ಲ ನಮ್ಮ ಮಾತೆರ್ಲ ಒಂಜೆ ಅಪ್ಪೆಗೆ ಮಾತೆರ್ಲ ಜೋಕುಲು ಒಂಜೆ ಪಂಡಿಸಿಟ್ಟು ಇಂಚ ಮಲ್ದನ್ ಆನ್ಲೈನ್ ಡೇ 199 ರೂಪಾಯಿ ಕೊರ್ದು ಅಗಲು ಬುಕ್ಕಿಂಗ್ ಮಲ್ಪೋಲಿ ಅಗಲ ವಿಳಾಸ ಕೊರ್ದು ಕೆಲವೇರು ಅಗಲಿಗೆ ಪುಸ್ತಕ ಒಲ್ಲ ಫಾರಿನ್ ಉಲ್ಲೇರು ಅಥವಾ ಬೇತೆ ಒಲ್ಲ ಪರ ರಾಜ್ಯಡ್ ಉಲ್ಲೇರು ಅಲ್ಲ ಆಪುಜಿ ದಾಂಡ ಇನಿ ಟ್ಯಾಬ್ದ ಮೂಲಕ ಆನ್ಲೈನ್ ಇಡ್ಲ ಅಗಲ ಪುಸ್ತಕ ನಾವು ಲೇಖನನೇ ಬರೆಪನ ಅವಕಾಶನಿ ಎಂಕಲ್ ವೆಬ್ಸೈಟ್ ಇಟ್ಟು ಕೊಡ್ತಾ ಅಗಲು ವರ್ಂಬ ಸರ್ತಿ ವರ್ಂಬ ದಿನ ಬರೆದು ಐತ ಆನ್ಲೈನ್ ಪೇಮೆಂಟ್ ಮಲ್ತನ ಎಂಕಲ್ ಒಂದೇ ಪುಸ್ತಕ ಅವೇನಿ ಪ್ರಿಂಟ್ಔಟ್ ಗೆತ್ತದು ಫೆಬ್ರವರಿ 4ನೇ ತಾರೀಕಿಗೆ ಅವೇನಿ ದೇವಿಗೆ ಸಮರ್ಪಣೆ ಮಲ್ಪನ ಒಂದು ಯೋಜನೆಲ್ಲ ಬಂದದ್ದು ಪುಡ್ಜಾವಲಿಗೆ ಈತ ಗೌರವ ಕೊರ್ದು ನಮ್ಮ ಸನಾತನ ಧರ್ಮಡು ನಮ್ಮ ತೆರೆಯಿಂದ ನೆಂಚಿನ ವಿಚಾರನಾಗ ಆದಿ ಮಾಯ
ಮಾತ ಜನಕ್ಕೆ ಮೂಜಿ ಮೊಗಲು ಪುಟ್ಟೋಡು ದುಂಬು ತ್ರಿಮೂರ್ತಿಲು ಪುಟ್ಟೋಡು ದುಂಬು ಆದಿಮಾಯ ఆయన ಹಿಡ್ದವರ ಆ ಆದಿಮಾಯನ ಶಕ್ತಿ ಆ ಮಾತನ ಮುಂದೆಟ್ಟುಂಡು ఆయన ಹಿಡ್ದವರ ಈ ಕೆಲಸ ಅತ್ಯಂತ ಯಶಸ್ವಿ ಆಪುಂಡು. ಶ್ರೀ ಸಾರಂತಾಯ ಗರುಡಿ ಉಳ್ಳಾಯ ದೈವಸ್ಥಾನ ಸಸಿಬಿತ್ಲೊಂದೇನು ಪಿರಕಟ್ಟುನ ಕಾರ್ಯಗೂ ಶಿಲಾನ್ಯಾಸ ನಡಪಾದಿರು. ಶ್ರೀನಿವಾಸ ಪೂಜಾರಿ ಯಾನೆ ಅಪ್ಪು ಪೂಜಾರಿ ದೈವದ ಗುಡಿ ಶಿಲಾನ್ಯಾಸ ಮುಹೂರ್ತಗೂ ಚಾಲನೆ ಕೊರಿಯರು. ಶ್ರೀ ಸಾರಂತಾಯ ಗರುಡಿ ಉಳ್ಳಾಯ ದೈವಸ್ಥಾನ ಸಸಿಬಿತ್ಲೊಂದೇನು ಪಿರ ಸಜ್ಜಿ ಮಲ್ತು ಕಟ್ಟುನ ಕಾರ್ಯಗೂ ಶಿಲಾನ್ಯಾಸ ಕಾರ್ಯಕ್ರಮ ಧಾರ್ಮಿಕ ವಿಧಿವಿಧಾನುಲಿಡು ವೇದಮೂರ್ತಿ ರಂಗನಾಥ ಭಟ್ ಬೊಕ್ಕ ಶ್ರೀಪತಿ ಭಟ್ ಮಾರ್ಗದರ್ಶನುಡು ನಡೆತುಂಡು. ಶ್ರೀನಿವಾಸ ಪೂಜಾರಿ ಯಾನೆ ಅಪ್ಪು ಪೂಜಾರಿ ದೈವದ ಗುಡಿ ಶಿಲಾನ್ಯಾಸ ಮುಹೂರ್ತಗೂ ಚಾಲನೆ ಕೊರಿಯರು. ಶಿಲಾನ್ಯಾಸುಡಿದ ಬೊಕ್ಕ ಸಭಾ ಕಾರ್ಯಕ್ರಮ ನಡೆತುಂಡು. ಮಂಟಿರ್ನ ಯಾನೆ ನಾಡವಿರ್ನ ಮಾತೃ ಸಂಘದ ಗುರುಕಾರ್ಯರು ಅಜಿತ್ ಕುಮಾರ್ ರೈ ಮಾಲಾಡಿ ಮಲ್ಲ ಬಿನ್ನೆರಾದ ಪಾಲ್ದೆ ತೊಂದು ಪಾತೆರ್ದು ಧಾರ್ಮಿಕ ನಂಬಿಕೆ ತುಳುವೆರೆನು ಮುಡ್ದಿಜ್ಜೆ ದೈವಸ್ಥಾನುಲಿನ ಜೀರ್ಣೋದ್ಧಾರ ಕಾರ್ಯ ನಡೆತಂಡ ಐಡ್ದು ಮಾನಸಿಕ ನೆಮ್ಮದಿ ತಿಕ್ಕೆರ ಸಾಧ್ಯ ಅಂತ ಪಂಡೆರು. ಗರುಡಿ ಜೀರ್ಣೋದ್ಧಾರ ಸಮಿತಿ ಗುರುಕಾರ್ಯರು ಸಿಬಿ ಕರ್ಕೇರ ಗುರುಕಾರ್ಮೆ ವಹಿಸದಿತ್ತೆರು. ಗರುಡಿದ ಮರ್ಯಾದಿ ಗುರುಕಾರ್ಯರು ಸೇರಿನಂಚ ಬಿನ್ನೆರು ಪಾತೆರ್ದು ಎಡ್ಡೆಪು ಬೈಕೇರು. ವಾಸ್ತುಶಿಲ್ಪಿ ಉಮೇಶ್ ಆಚಾರ್ಯರಿಗೆ ಈ ಪೊರ್ತುಡು ಮರ್ಯಾದಿ ಮಲ್ತೆರು. ಕಾಂತು ಲಕ್ಕಣ ಗಡಿ ಪ್ರಧಾನಿರು ಯಾನೆ ಪಟೇಲ್ ಯಾದವಜಿ ಬಂಗೇರ ದುಮ್ಮದ ಮಂತ್ರಿ ಅಭಯ್ ಚಂದ್ರ ಜೈನ್ ಬೊಕ್ಕ ವಿನಯ್ ಕುಮಾರ್ ಸೊರಕೆ ಅಖಿಲ ಭಾರತ ಬಿಲ್ಲವ ಸಂಘದ ಗುರುಕಾರ್ಯರು ನವೀನ್ ಚಂದ್ರ ಡಿ ಸುವರ್ಣ ಬಿಲ್ಲವ ಚೇಂಬರ್ ಆಫ್ ಕಾಮರ್ಸ್ ಮುಂಬೈದ ಗುರುಕಾರ್ಯರು NT ಪೂಜಾರಿ ಬಿಲ್ಲವ ಮಹಾಮಂಡಳದ ಗುರುಕಾರ್ಯರು ಡಾಕ್ಟರ್ ರಾಜೇಶ್ ಕೋಟ್ಯಾನ್ ಕುದ್ರೋಳಿ ಕ್ಷೇತ್ರದ ಪದ್ಮರಾಜ್ ಆರ್ ಪೂಜಾರಿ ಭಗವತಿ ಕ್ಷೇತ್ರ ಸಸಿಬಿತ್ತಲ್ದ ಗುರುಕಾರ್ಯರು ವಾಮನ್ ಇಡ್ಯಾ ಮುಲ್ಕಿ ಕೊಲ್ಲೂರು ಕಾಂತಬಾರೆ ಬುಧವಾರ ಜನ್ಮ ಕ್ಷೇತ್ರದ ಮರ್ಯಾದೆ ಗುರುಕಾರ್ಯರು ದಾಮೋದರ ದಂಡಕೇರಿ ಎಂಜ ಬೇತೆ ಬೇತೆ ಕ್ಷೇತ್ರ ವಲಯದ ನಾಯಕಿಯರು ಪಾಲ್ದೆತ್ತುಂಡೆರು. ಮೂಲ ಅನುಕೂಲದ ತಾಕತ್ತಪ್ಪು ಇರ್ತೇವೆ ಅಂದ ಗರಾಡಿನ ಪುನರ್ನಿರ್ಮಾಣ ಮಲ್ಪುನಂಚಿನ ಆ ಸಮಯ ಕೂಡಿಸ್ಬೈತಿ ಇನ್ನಿದ ಇಡೀ ಕಮಿಟಿ ಈ ಬಂಧುಗಳಿಗೆ ಆ ಕಾಲ ಬರ್ತದೆ ನಮ್ಗೆ ಪೂರ ತೂಕಿನ ಭಾಗ್ಯ ಬರ್ತದೆ. ಮುಖ್ಯವಾದ ಈ ದೈವಿಕ ಕ್ಷೇತ್ರದ ಮಹಾತ್ಮೆಗಳನ್ನು ಮೃತ ಒಂದಿಂದತ್ತು ಮಾತಿರಲ್ಲ ಸಾಮರಸ್ಯದ ಸಹಜೀವನ ಮಾಡ್ತಾರೆ. ಬಂಟೇರು ಬಿಲ್ಲವರು ಪ್ರಾಣಿಯರು ಮೈಲಿರು ಮರಕಲೇರು ಅತ್ತವರು ಅವೇ ಜಾತಕರು ಒಂದು ದೈವ ಸಾನ್ನಿಧ್ಯವನ್ನ ಪ್ರತಿಯೊಬ್ಬರ ಒಟ್ಟಾದ ಬದುಕದು ಒಟ್ಟಾದ ಆ ಸೇವೆಯನ್ನು ಮಾಡ್ಕೊಂಡಂತಿನ ವಿಶೇಷವೇ ನಮ್ಮ ದೈವದ ಸೇವೆ. ಆ ಸೇವೆಯನ್ನು ಮಾಡ್ಕೊಂಡಂತಿನ ಶಕ್ತಿ ನಿಮಗೆ ನನಾತ್ಕೊರಡು. ಕರಾವಳಿದ ಮೂಜಿ ಜಿಲ್ಲೆಲೆಗ್ ರಾಜ್ಯ ಸರ್ಕಾರ ಅಭಿವೃದ್ಧಿ ಅನುದಾನ ಕೊರಂದೆ ಇಡೀ ಗುಮ್ಮನಗುದೆ ತೊಂದಜೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಗೂ ಬತ್ತಿ ನಡೆದು ಬೊಕ್ಕ ₹1 ಅನುದಾನಲ ಬುಡುಗಡೆ ಮಲ್ತೊಂದಿಜ್ಜಿಂದು ಒಡಿಪುದ 6 ಜನ ಬಿಜೆಪಿ ಜನಪ್ರತಿನಿಧಿಗಳು ದೂರ್ದೆರು. ಒಡಿಪು ಚಿಕ್ಕಮಗಳೂರು ಲೋಕಸಭಾ ಸದಸ್ಯರು ಕೋಟಾ ಶ್ರೀನಿವಾಸ ಪೂಜಾರಿ, ಶಾಸಕರಾಯನ ವಿ ಸುನೀಲ್ ಕುಮಾರ್, ಯಶ್ಪಾಲ್ ಎ ಸುವರ್ಣ, ಸುರೇಶ್ ಶೆಟ್ಟಿ ಗುರ್ಮೆ, ಕಿರಣ್ ಕುಮಾರ್ ಕೋಡ್ಗಿ, ಗುರುರಾಜ್ ಗಂಟಿಹೊಳಿ ಸೋಮವಾರ ಒಡಿಪುಡು ಒಟ್ಟಾದ ಸುದ್ದಿಕೂಟ ನಡಪಾದ ಒಡಿಪು ಜಿಲ್ಲಾಡಳಿತ ಎಂಕ್ಲೆಗ್ ಸಹಕಾರ ಕೊರೊಂದಿಚ್ಚಿ ಶಾಸಕರ ಅನುದಾನಡು ಭೇದಭಾವ ಮಲ್ತೊಂದುಂಡು ಜನಪ್ರತಿನಿಧಿಲೇನು ಬೊಕ್ಕ ಕಾರ್ಯಕರ್ತರೇನು ಟಾರ್ಗೆಟ್ ಮಲ್ತೊಂದುಂಡು ಕರಾವಳಿ ಭಾಗದ ಅಭಿವೃದ್ಧಿಗೆ ರಾಜ್ಯ ಸರ್ಕಾರ ಸಹಕಾರ ಕೊರೊಂದಿಜ್ಜಿಂದ ದೂರಿಯರು. ಕರಿನಾ ಮರಿಯಲೊಡು ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಕೆಡಿಪಿ ಸಭೆ ನಡಪಾದಿತ್ತದು. ಈ ಸಭೆತ್ತ ನಿರ್ಣಯಲು ಅನುಷ್ಠಾನಗೂ ಬೈದಿಜಿ 5 ಜನ ಬಿಜೆಪಿ ಶಾಸಕರು ಉಲ್ಲೇರಂದು ಪನ್ಪುನೆಕ್ ಅನುದಾನ ಕೊರೊಂದಿಜ್ಜರು. 10 ದಿನದ ಉಲೈ ಈ ಅನ್ಯಾಯ ಸರಿ ಮಲ್ತಜಿರಂಡ ಅನುದಾನಗೂ ಒತ್ತಾಯ ಮಲ್ತದ ಮುಖ್ಯಮಂತ್ರಿ ಇಲ್ಲದ ಎದುರು ಧರಣಿ ನಡಪಾವಾದ ಬಿಜೆಪಿ ಜನಪ್ರತಿನಿಧಿಗಳು ಜಾಗ್ರತೆ ಪಂಡೆರು. ಕರಾವಳಿಯ 3 ಜಿಲ್ಲೆಗಳನ್ನು ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡಿ ಕಳೆದ 1.5 ವರ್ಷದ ಅವಧಿಯಲ್ಲಿ ₹1 ಅನುದಾನವನ್ನು ಕೂಡ ಕರಾವಳಿಯ ಅಭಿವೃದ್ಧಿಗೆ ಈ ಸರ್ಕಾರ ಇವತ್ತು ಹಣವನ್ನು ಬಿಡುಗಡೆ ಮಾಡಲಿಲ್ಲ. ಜಿಲ್ಲಾಡಳಿತದಿಂದ ಅಸಹಕಾರದ ನಡವಳಿಕೆಗಳು, ವಿನಾಕಾರಣ ಶಾಸಕರನ್ನು ಕಾರ್ಯಕರ್ತರನ್ನು ಟಾರ್ಗೆಟ್ ಮಾಡುವಂಥ ಪ್ರವೃತ್ತಿ, ಅನುದಾನದಲ್ಲಿ ಬಹಳ ದೊಡ್ಡ ಪ್ರಮಾಣದ ತಾರತಮ್ಯ, ಈ ಎಲ್ಲ ರೀತಿಯಾದಂತಹ
ಅಸಹಕಾರವನ್ನು ರಾಜ್ಯಾಡಳಿತ ಇವತ್ತು ಕರಾವಳಿಗೆ ಸಂಬಂಧಪಟ್ಟಂತೆ ಕೊಡ್ತಾ ಇದೆ. ಕಳೆದ ವರ್ಷ ಜೂನ್ ತಿಂಗಳಿನಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಮಳೆ ಆದಾಗ ಜುಲೈ ತಿಂಗಳಿನಲ್ಲಿ ಅಧಿಕಾರವನ್ನು ಸ್ವೀಕರಿಸಿದಂಥ ಮುಖ್ಯಮಂತ್ರಿಗಳು ಉಡುಪಿ ಜಿಲ್ಲೆಗೆ ಬಂದಿದ್ದರು. ಎಲ್ಲ ಶಾಸಕರ ಜೊತೆಗೆ ಜಿಲ್ಲಾಡಳಿತದ ಜೊತೆಗೆ KDP ಸಭೆಯನ್ನು ಅವತ್ತು ನಡೆಸಿದರು. ನಾನಿವತ್ತು ಮುಖ್ಯಮಂತ್ರಿಗಳನ್ನು ಜಿಲ್ಲಾಡಳಿತವನ್ನು ಕೇಳ್ತೇನೆ, ಕಳೆದ ಜುಲೈ ತಿಂಗಳಿನಲ್ಲಿ ಮುಖ್ಯಮಂತ್ರಿಗಳು ಬಂದು ಹೋದ ನಂತರ ಅವತ್ತಿನ ಸಭೆಯಲ್ಲಾದಂಥ ನಿರ್ಣಯಗಳಲ್ಲಿ ಯಾವುದನ್ನು ಅನುಷ್ಠಾನಕ್ಕೆ ತಂದಿದ್ದೀರಿ? ಭಾಳ ವಿಚಿತ್ರ ಅಂತಂದರೆ, ಸರ್ಕಾರ ಎರಡನೇ ಬಜೆಟ್, ಈ ಸರ್ಕಾರದ ಎರಡನೇ ಬಜೆಟ್ ಆಯಿತು. ಇವತ್ತಿನ ತನಕ ಉಡುಪಿ ಜಿಲ್ಲೆಗೆ ಏನಾಗಬೇಕು ಅನ್ನುವಂಥ ಆಲೋಚನೆಯನ್ನು ಕೂಡ ರಾಜ್ಯ ಸರ್ಕಾರ ಮಾಡದಲೇ ಇರುವಂಥದ್ದು ಅತ್ಯಂತ ಖೇದಕರವಾದಂಥ ಸಂಗತಿ. ಒವೆ ಸಂಸ್ಥೆ ಬುಳೇರೆ ಆಯ್ತ ಕೆಲಸದಕ್ಕೂ ಕಾರಣ ಆದುಪೇರಂದು ಒಡಿಯೂರು ಶ್ರೀ ಗುರುದೇವಾನಂದ ಸ್ವಾಮೀಜಿ ಪಂತೆರು ಕುಡ್ಲಡು ಪೋಸ್ಟ್ ಬುಕ್ಕ BSNL ಕೆಲಸದಕ್ಲಿನ ಸಹಕಾರ ಸಂಘದ ವಜ್ರ ಮಹೋತ್ಸವಡು 6 ಆಶೀರ್ವಚನ ಕುರಿಯರು. ಕುಡ್ಲದ ಪೋಸ್ಟ್ ಬುಕ್ಕ BSNL ಕೆಲಸದಕ್ಲಿನ ಸಹಕಾರ ಸಂಘದ 55ನೇ ವರ್ಷದ ವಜ್ರ ಮಹೋತ್ಸವ ಕುಡ್ಲದ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ದ ಸಭಾಂಗಣಡು ನಡೆತಂಡು. ಸಂಘದ ಗುರ್ಕಾರ್ಯರು ಶೈಲೇಶ್ ಕುಮಾರ್ ಮಾತಿರೆಲ್ಲ ಎತ್ಕೊಂಡಿರು. ಒಡಿಯೂರು ಶ್ರೀ ಗುರುದೇವಾನಂದ ಸ್ವಾಮೀಜಿ ಇತದು ಲೇಸು ಉದಿಪನ ಆಂಡು. ಸ್ವಾಮೀಜಿಯರು ಸಂಘಟನೆದ ಗುರ್ತ ಮೋರ ಬಿಡುಗಡೆ ಮಲ್ತೆರು. ಹೊಸ ಸಾಫ್ಟ್ವೇರ್ನು ಮಲ್ಲ ಬಿನ್ನೆರು. ಪೋಸ್ಟ್ ಇಲಾಖೆದ ದಕ್ಷಿಣ ಕರ್ನಾಟಕ ವಲಯದ ಪೋಸ್ಟ್ ಮಾಸ್ಟರ್ ಜನರಲ್ ಡಾಕ್ಟರ್ ಚಂದ್ರಶೇಖರ ಕಾಕುಮಾನು ಉದಿಪನ ಮಲ್ತೆರು. ಸ್ವಾಮೀಜಿ ಆಶೀರ್ವಚನ ಕೊಡ್ದು ಒವ್ವೆ ಸಂಸ್ಥೆ ಬುಳೇರೆ ಆಯ್ತ ಕೆಲಸದಕ್ಕೂ ಕಾರಣ ಆಪೇರು. ಅಕ್ಲಿನ ಬೆಗರದ ಶಕ್ತಿ ಹಿಡಿದು ಅವು ಮಿತ್ತ ಮಟ್ಟಗೂ ಏರುಂಡು. ಅಂಚಾದುಪ್ಪನಗ ಬೇಲೆದಕ್ಲಿನ ಸಸಾರುಡು ತುಯರೆ ಬಲ್ಲಿಂದ ಪಂಡೇರು. ಒಂಜಿ ಸಂಸ್ಥೆಗೂ ಅಚ್ಪ ವರ್ಷ ದಿಂಜಿನ ಪಂಡ ಅವು ಸಾಮಾನ್ಯ ವಿಚಾರ ಅತ್ತು. ಪಾಕ ಸವಾಲು ಎದುರುಸಾದು ಬೂರ್ದು ಲಕ್ಕದ ವಜ್ರ ಮಹೋತ್ಸವ ಹಂತಗೂ ಮುಟ್ಟುಂಡು. ಬೇಲೆದಕ್ಲಿನ ಶ್ರಮ ಬುಕ್ಕ ತ್ಯಾಗದ ಸೇವೆ ರಾಷ್ಟ್ರೀಯ ಆದರ್ಶ ಆಪುಂಡು. ಈ ಸಹಕಾರ ಸಂಘ ನನಲಾತ್ ಅಭಿವೃದ್ಧಿ ಆವಡಂದು 6 ಎಡ್ಡೆಪ್ಪು ಬೈಕೇರು. ದೂರ ಸಂಪರ್ಕ ಇಲಾಖೆದ ಜಂಟಿ ಮಹಾನಿರ್ದೇಶಕರು ಮುರುಗೇಶನ್, ಸಂಘದ ಹಿರಿಯ ಸದಸ್ಯರು ಸುರೇಂದ್ರ ನಾಯಕ್ ಮತ್ತು ಗುರ್ಕಾರ್ಯರು ಕಿರಣ್ ಕುಮಾರ್, ಶ್ರೀನಿವಾಸನ್, ಗೋಪಾಲ ಪೂಜಾರಿ, ವಸಂತ್, ರವೀಂದ್ರ ನಾಯಕ್, CEO ಮಹೇಶ್ ಪಾಲ್ದಿತ್ತೊಂಡೆರು. ನಮ್ಮಲ್ಲಿ ರಿಟೈರ್ ಆದಮೇಲೆ ಸೀನಿಯರ್ ಸಿಟಿಸನ್ ನಮ್ಮದೇ ಸೊಸೈಟಿಯಲ್ಲಿ ಯಾಕೆ ದುಡ್ಡು ಇಡ್ತಾ ಇದ್ದಾರೆ ಅಂತ ಹೇಳಿದರೆ, ನಮ್ಮ ಆಡಳಿತ ಮಂಡಳಿ 60 ವರ್ಷದಿಂದ ಸಾಗಿ ಅವರು ಏನು ಅಡಿಪಾಯ ಹಾಕಿ ಕೊಟ್ಟಿದ್ದಾರೆ, ಅದರ ಮುಂದೆ ಯಾವ ಒಂದು ಲೆಗೆಸಿಯಲ್ಲಿ ನಾವು ಬಂದಿದ್ದೇವೆ ಮುಂದೆ, ಅದರ ಮೇಲೆ ಸಂಪೂರ್ಣ ನಂಬಿಕೆ ಇಟ್ಟು ಈಗ ಕೂಡ ರಿಟೈರ್ ಆದಮೇಲೆ ನಮ್ಮ ಸೊಸೈಟಿಯಲ್ಲಿ ದುಡ್ಡನ್ನು ಡೆಪಾಸಿಟ್ ಮಾಡ್ತಾ ಇದ್ದಾರೆ. ಅವ್ರ ರಿಟೈರ್ಮೆಂಟ್ ಬೆನಿಫಿಟ್ ಇದು. ಹೋದ ಸಲ 2020ನೇ ಇಸವಿಯಲ್ಲಿ BSNLನಿಂದ VRS ಆಗಿ ತುಂಬ ಜನ ರಿಟೈರ್ ಆಗಿ ಹೋಗುವಾಗ ನಮ್ಮ ಸೊಸೈಟಿಯಲ್ಲಿ 16 ಕೋಟಿಯವರೆಗೆ ಡೆಪಾಸಿಟ್ ಇಟ್ಟಿದ್ದಾರೆ BSNLನವರು. ಪೋಸ್ಟಲ್ನವರು ಒಂದು 7 ಕೋಟಿ ಡೆಪಾಸಿಟ್ ಇದೆ. ಒಂದು ಅಂಚೆಯನ್ನು ಬರೆದಿದ್ದರೆ ಹೇಗೆ ಇತ್ತು ಇಂದಿನ ಕಾಲಕ್ಕೆ, ಸ್ವಲ್ಪ ನಾವು ಹಿಂದೆ ಹೋಗಬೇಕು, ತುಂಬ ಹಿಂದೆ ಹೋಗಬೇಕು. ಆ ಸಮಯದಲ್ಲಿ 10 ರೂಪಾಯಿಗಳನ್ನು ಸಂಗ್ರಹ ಮಾಡಿಕೊಂಡು ಆವಾಗ ಹೇಗಿರ್ಬೋದು ಅಂತ ನೋಡಿ. ಆ ಒಂದು ಸಂದರ್ಭ ಅದನ್ನು ನಡೆಸಿಕೊಂಡು ಬರಬೇಕಾದ್ರೆ 7 ಬೀಳುಗಳು ಅಂತ ಇದ್ದಾವೆ. ಎಷ್ಟು ಜಾರುವುದು ಏರುವುದು ಅಂತ. ಈ ವಾರ್ಷಿಕ ಮಾಡೋ ಉದ್ದೇಶವೇ ಅಷ್ಟೇ, ಎಷ್ಟು ಜಾರಿದ್ದೇವೆ ಎಷ್ಟು ಏರಬಹುದು ಅಂತ ನೋಡಬೇಕು. ಅದನ್ನು ಗುರುತಿಸಿಕೊಳ್ಳುವಂಥ ಒಂದು ಸಮಯ ಹೌದು. ಇವತ್ತು ಏನಾಗಿದೆ, ವಜ್ರ ಮಹೋತ್ಸವವನ್ನು ಆಚರಿಸುವವರೆಗೆ ತಲುಪಿದೆ ಈ ಸಂಸ್ಥೆ ಅನ್ನುವಂಥದ್ದು. ಇದರಲ್ಲಿ ಹೆಚ್ಚಾಗಿ ನಮಗೆ ಕಾಣುವಂಥದ್ದು ಕೋಆಪರೇಟಿವ್ ಅಂತ ಹೇಳ್ಕೊಂಡು. ಈ ಕೋಆಪರೇಟಿವ್ ಅಂದರೆ ಏನದು? ಸಹಕಾರಿ ಅನ್ನುವಂಥದ್ದು, ಸಹಕಾರ ಅನ್ನುವಂಥದ್ದು ಹೇಗೆ ಹುಟ್ಟುಕೊಂಡಿದೆ ಅಂತಂದರೆ, ಸ್ವಲ್ಪ ವೇದ ಕಾಲಕ್ಕೆ ಹೋದರೂ ಇದರ ಚಿಂತನೆಗಳು ಕಾಣ್ತದೆ. ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಮಾರುತಿ ಜನಸೇವಾ ಸಂಘ ರಿಜಿಸ್ಟರ್ಡ್, ಮಾರುತಿ ಯುವಕ ಮಂಡಲ ರಿಜಿಸ್ಟರ್ಡ್, ಮೊಗವೀರಪಟ್ನ ಉಳ್ಳಾಲ ಮೊಕ್ಲೆನಾನಿರೆರಡು 2023-2024ನೇ ಸಾಲದ ಪ್ರತಿಭಾ ಪುರಸ್ಕಾರ ಸನ್ಮಾನ ಗೌರವಧನ ಪ್ರದಾನ ಲೇಸು ಸೆಪ್ಟೆಂಬರ್ 21 ಶನಿವಾರದ ನಿಬಯ್ಯ 4 ಗಂಟೆಗೆ ಅಟ್ಟಣೆ ಆತಂಡು. ಮಾರುತಿ ವೇದಿಕೆ ಉಳ್ಳಾಲ ಮೊಗವೀರ ಹಿರಿಯ ಪ್ರಾಥಮಿಕ ಶಾಲೆಡ ನಡಪುನ ಈ ಲೇಸಿಗೆ ಮಾತಿರ್ಲ ಮೋಕೆದೀದು ಬರುಳು ಪಣದು ಸಂಘಟಕರು ಲೆಪ್ಪು ಕೊಡ್ತಿರು.
ಸಂಸ್ಥೆಲು ಸಮಾಜಗ ಬೋಡಾಯಿನ ಕೆಲಸ ಮಲ್ತೊಂದು ಬರ್ತಂಡ ಊರ್ದ ಜನಕ್ಲೆಗ್ ಪ್ರಯೋಜನ ಆಪುಣೊಂದು ಜಾರಂದಾಯ ಆದಿ ಜಾಗಿದ ಗಡಿಪತ್ತಿನಾರು ಪ್ರಕಾಶ್ ಜತ್ತಿ ಪೂಜಾರಿ ಜಾರ ಪಂತೆರು ಮೂಡುಶೆಡ್ಡೆದ ಸತ್ಯನಾಥ ಸೇವಾ ಬಳಗ ಜಾರದ ಮಾಮಲ್ಲ ವೈದ್ಯಕೀಯ ಶಿಬಿರ ಉದಿಪನ ಮಲ್ತದು ಆರ್ಪಾತಿರಿಯರು ವಾಮಂಜೂರು ಮೂಡುಶೆಡ್ಡದ ಸತ್ಯನಾಥ ಸೇವಾ ಬಳಗ ಜಾರದ ನಿಲೆಟ್ಟು ಅತ್ತಾವರ ಕೆಎಂಸಿ ಆಸ್ಪತ್ರೆ ಮಣಿಪಾಲ ಕಾಲೇಜ್ ಆಫ್ ಡೆಂಟಲ್ ಸೈನ್ಸ್ ಬೊಕ್ಕ ಇಂಡಿಯನ್ ಕ್ಯಾನ್ಸರ್ ಸೊಸೈಟಿದ ಒಟ್ಟು ಸೇರಿಗೆಡು ಧರ್ಮದ ವೈದ್ಯಕೀಯ ಕ್ಯಾನ್ಸರ್ ಪರೀಕ್ಷೆ ಬೊಕ್ಕ ಕೂಲಿದ ಮರ್ದು ಶಿಬಿರ ಇಂಚ ಮಾಮಲ್ಲ ಶಿಬಿರ ಮೂಡುಶೆಡ್ಡೆ ಸಂಯುಕ್ತ ಪ್ರೌಢ ಶಾಲೆಡು ಅಟ್ಟಣಿ ಮಲ್ತದಿತ್ತೆರು ಆದಿಕ್ಷೇತ್ರ ಜಾರಂದಾಯ ದೈವಸ್ಥಾನದ ಗಡಿ ಪತ್ತುನಾರು ಪ್ರಕಾಶ್ ಜತ್ತಿ ಪೂಜಾರಿ ಜಾರ ಶಿಬಿರನು ಉದಿಪನ ಮಲ್ತೆರು ಪ್ರಕಾಶ್ ಜತ್ತಿ ಪೂಜಾರಿ ಪಾತೆರ್ದು ಸಂಘ ಸಂಸ್ಥೆಲು ಸಮಾಜಗು ಬೋಡಾಯಿನ ಕಾರ್ಯ ಮಲ್ತೊಂದು ಪೋಪು ನೆರ್ದು ಸಮಾಜಗೂ ಪ್ರಯೋಜನ ಆಪುಂಡು ಸತ್ಯನಾಥ ಸೇವಾ ಬಳಗ ಸಮಾಜಗೂ ಅಗತ್ಯ ಬೋಡಾಯಿನ ಎಡ್ಡ ವಿಚಾರಲಿನು ನಡಪ ಒಂದು ಬೈದಂಡು ನನದ ದಿನಕ್ಲೇಡು ನನಲಾತ ಎಡ್ಡ ಕೆಲಸ ನಡಪಡಂದು ಎಡ್ಡೆಪ್ಪು ಬೈಕೇರು ಸತ್ಯನಾಥ ಸೇವಾ ಬಳಗದ ಗುರ್ಕಾರಿರು ಬುಕ್ಕ ನಮ್ಮ ಕುಡ್ಲ ಚಾನೆಲ್ದ ಮಾರ್ಕೆಟಿಂಗ್ ವಿಭಾಗದ ಮುಖ್ಯಸ್ಥರು ಸುದರ್ಶನ್ ಕೋಟ್ಯಾನ್ ಮುಡ್ಶೆಡ್ಡೆ ಗುರ್ಕಾರ್ಮೆ ವಹಿಸಿದಿತ್ತೆರು ಮಲ್ಲಬಿನ್ನೆರಾದ ಪಾಲ್ದೆತ್ತನ್ನ ಬೋಂದಿಲ್ದ ಡಾಕ್ಟರ್ ಸತೀಶ್ ಕಲ್ಲಿಮಾರ್ರಿಗೆ ತಮ್ಮನದ ಮರ್ಯಾದೆ ಮಲ್ತೆರು ಡಾಕ್ಟರ್ ಸತೀಶ್ ಕಲ್ಲಿಮಾರ್ ಪಾತೆರ್ದು ಪ್ರತಿಯೊಂದು ಬೇಲೆಲ ಸೇವೆ ಒದಗಾಯರೆ ಮುಂಚೆ ಅವಕಾಶ ಆರೋಗ್ಯ ಸೇವೆ ಜನಕ್ಲಿಗ ಕೊರ್ಪುನ ಬಾರಿ ಎಡ್ಡ ಸೇವೆ ಎಂದು ಪಂಡಿರು ಧಾರ್ಮಿಕ ಪರಿಷತ್ತದ ದುಂಬುದ ಸದಸ್ಯರು ಪದ್ಮನಾಭ ಕೋಟ್ಯಾನ್ ಪರಾರಿ ಮುತ್ತುಲಕ್ಷ್ಮಿದ ಲಕ್ಷ್ಮಣ ಕೊಟ್ಟಾರಿ ಅದಿತಿ ಫುಡ್ ಪ್ರಾಡಕ್ಟ್ ಸಂಸ್ಥೆದ ಉಮೇಶ್ ವಿಕೆ ಮೂಡ್ಶೆಡ್ಡೆ ಗ್ರಾಮ ಪಂಚಾಯತ್ ಗುರ್ಕಾರ್ಯರ್ ಅನಿಲ್ ಕುಮಾರ್ ಒತ್ತು ಗುರ್ಕಾರ್ಜಿ ಬಬಿತಾ ದಯಾನಂದ್ ಪಾಲ್ದೆತ್ತೊಂಡೆರು ಮೂಡುಶೆಡ್ಡೆ ಸುತ್ತಮುತ್ತದ ಪಾಕ ಜನ ಪಾಲ್ದೆತ್ತೊಂದು ಶಿಬಿರದ ಪ್ರಯೋಜನ ತೆತ್ತೊಂಡೆರು ಮಕ್ಕಳು ಎಡ್ಡೆ ಕೆಲಸ ಮಲ್ತೊಂದು ಕೊರ್ಲುಡು ಮತ್ತು ಕೆಲವು ಕಾರ್ಯಕ್ರಮಗಳು ಮಲ್ತೊಂದು ಬರ್ತಾರೆ ಅಂಚೆನೆ ಜಾರದ ಕ್ಷೇತ್ರಡ್ಲ ಅಲ್ಪ ಬೋಡಾಯಿನ ಕೆಲಸವನ್ನು ಮಲ್ತೊಂದು ಅಂಚೆನೆ ಜೀರ್ಣೋದ್ಧಾರ ಅನಾಗ ಬ್ರಹ್ಮ ಕೆಲಸವರು ಮಾತ್ರ ಓಡಿತ್ತಿನ ಕೆಲಸವನ್ನು ಅಲ್ಪ ದುಂಬುದಿದ್ದು ಮಾತ್ರ ಸಂಘ ಸಂಸ್ಥೆಗಳನ್ನ ಸೇರಬಂದು ಎಡ್ಡೆ ಕೆಲಸ ಮಲ್ತೊಂದು ಬೈದಿರು ಅಂಚೆನೆ ನನ್ನ ಮಿತ್ರಗಳಾಗಲು ಇಂಚೆನೆ ಎಡ್ಡೆ ಕೆಲಸ ಮಲ್ತೊಂದು ಪೋವಡು ಮಡದಿ ಅಮ್ಮ ದೇವಡ ನಟ್ಟೊಂದು ಅಂಚೆನೆ ನಮ್ಮ ಹೆಚ್ಚ ಪಾತೆರ ಹೋಗುಜಿ ಇನಿ ಬೈದಿನಕ್ಕೆ ಪಾತೆರೆಲ್ಲ ಉಳ್ಳಿ ರಂಚ ಆದಾಗ ಮಾತೆರೆಗಳ ದೇವರು ಧನ್ಯ ಎಡ್ಡೆ ಮಲ್ಪಾಡು ದೇವರ ಅನುಗ್ರಹ ಮತ್ತು ನಡಪಾಡು ಈ ಸಂಕಟಗಳಲ್ಲಿ ನನ್ನ ಮಿತ್ರ ಎಡ್ಡೆಗಟ್ಟಿ ಕೆಲಸ ಮಲ್ತೊಂದು ಪೋಡು ಕೃಷ್ಣ ಬಂಡಿನ ಇಂದಿನ ಈ ಕರ್ಮ ಮಲ್ಪು ಒಂದು ಕರ್ಮ ಬಂಡ ಕೆಲವರೇನು ಇರಬೇಕು ವರ್ಡ್ಸ್ ಬೇತೇವು ಕರ್ಮ ಬಂಡ ನಮ್ಮ ಕೆಲಸ ಎನ್ನ ಕೆಲಸ ಇಂಚಿನಲ್ಲ ಅದು ಕೊಡು ಬರೀ ಬಡವೆ ಬರ್ಪೆ ದೀರ್ಘ ಬರ್ಪೆ ಎನ್ನಡ್ದು ಆಪು ಜೀವನ ಬಂಡ ಅಂದತೆ ಹಾಗೆ ನಮಗೆ ಹೆಲ್ಪ್ ಮಲ್ಪಡ ಹೆಲ್ಪ್ ಬಂಡ ಇಂಚಿನ ನಮ್ಮಡ್ದು ಆಪುನತ ಆಯ್ದಲ್ಲ ಜಾಸ್ತಿ ಕೇನು ಜಿ ಅಂದತೆ ಇತ್ತದ ಕಾಲಡಿ ಎಲ್ಲ ಜಾಸ್ತಿ ಕೇನು ಜಿ ಎಂಡ ಎಷ್ಟೋ ಜನ ಬರ್ಪೇರಿ ಮಕ್ಕಳ ಫ್ಯಾಮಿಲಿ ಇದ್ದೀರಿ ಕುಡಾಲ ಒಂಜಿ ಬರ್ತೀರಿ ಎಂಡೋ ಸಲ್ಫಾನಿಂದ ತಿನ್ನಾರು ನನ್ನ ಮಗ ಕೊಂಚ ಕಂಪ್ಯೂಟರ್ದು ಅಂದು ಬೋರ್ಡು ಅಂದ್ಬಿಡ್ತೀವಿ ಏನು ಪಂಡೆ ಅಂದು ಬಂಡದು ಒಂಜೆ ದುಡ್ಡು ಪಾಡು ಅಂದಿತ್ತೆ ಮೂರನೇ ಕೊಂಚ 25 ಸಾವಿರ ಅಂಡೆ 24 ಸಾವಿರದ ಕಂಪ್ಯೂಟರ್ ಅಂದಿತ್ತು ಕೊರಿಯೇ ಕುಡ್ಲದ ಶ್ರೀಶಾ ಸೌಹಾರ್ದ ಕೋಆಪರೇಟಿವ್ ಸೊಸೈಟಿದ 2023-24 ಸಾಲದ ಮಹಾಸಭೆ ಕುಡ್ಲದ ಶ್ರೀನಿವಾಸ ಹೋಟೆಲ್ ಸಭಾಂಗಣಡು ಐತಾರ ನಡೆತಂಡು ಸೊಸೈಟಿ ಗುರ್ಕಾರ್ಯರ್ MS ಗುರುರಾಜ್ ಗುರ್ಕಾರ್ಮಿಡ್ ನಡೆತಿನ ಸಭೆಟ್ ಸದಸ್ಯರಿಗೆ 125 ತಾತ ಡಿವಿಡೆಂಟ್ ಘೋಷಣೆ ಮಲ್ತದಿರು ಕುಡ್ಲದ ಶ್ರೀಶಾ ಸೌಹಾರ್ದ ಕೋಆಪರೇಟಿವ್ ಸೊಸೈಟಿದ 2023-24 ಸಾಲದ ವರ್ಷದ ಮಹಾಸಭೆ ಆಯ್ತಾರ ಕುಡ್ಲದ ಹೋಟೆಲ್ ಶ್ರೀನಿವಾಸ ಸಭಾಂಗಣಡು ನಡೆತಂಡು ಸೊಸೈಟಿದ ಗುರ್ಕಾರ್ಯರ್ MS ಗುರುರಾಜ್ ಗುರ್ಕಾರ್ಮಿ ವಹಿಸಿದಿತ್ತೆರು ಶ್ರೀಶಾ ಸೌಹಾರ್ದ ಕೋಆಪರೇಟಿವ್ ಸೊಸೈಟಿ 1,23 ಲಕ್ಷ ರೂಪಾಯಿ ಒಟ್ಟು ಲಾಭ ಮಲ್ತದಿತ್ತದು ಸದಸ್ಯರಿಗೂ 125 ದಾತ ಡಿವಿಡೆಂಟ್ ಘೋಷಣೆ ಮಲ್ತಂಡು MS ಗುರುರಾಜ್ ಪಾತೆರ್ದು 2023-24 ಸಾಲದ ಅಭಿವೃದ್ಧಿ ಕಾರ್ಯಗಳನ್ನ ಬಗೆಟು ಮಾಹಿತಿ ಕೊರಿಯರು 2019 ಆಗಸ್ಟ್ ಶುರುವಾತಿನ
ಸೊಸೈಟಿ ಐನು ವರ್ಷಲಿಡು ಐನು ಶಾಖೆ ಮಲ್ತುದುಂಡು 31 ಕೋಟಿ ರೂಪಾಯಿ ದೆಚ್ಚ ಠೇವಣಿ ಒಟ್ಟು ಮಲ್ತುದುಂಡು 25 ಕೋಟಿ ದೆಚ್ಚ ಸಾಲ ಕೊಡ್ತುಂಡು 1,23 ಲಕ್ಷ ರೂಪಾಯಿ ಒಟ್ಟು ಲಾಭ ಮಲ್ತುದುಂಡು ಸದಸ್ಯರಿಗೆ 25% ಡಿವಿಡೆಂಟ್ ಕೊರಿಯರೆ ನಿರ್ಧಾರ ಮಲ್ತುದುಂಡು ಆಡಳಿತ ಮಂಡಳಿ ನಿರ್ದೇಶಕರು ಷೇರುದಾರರು ಠೇವಣಿ ದೀನಕ್ಲಿನ ಸಹಾಯ ಸಹಕಾರ ಬೊಕ್ಕ ಕೆಲಸದಕ್ಲಿನ ಎಡ್ಡೆ ಕಾರ್ಯಲಿಡ್ದು ಒಂದು ಸಾಧ್ಯ ಆತಂಡು ಸಾಲ ವಸೂಲು ಮಲ್ಪುನ ಪ್ರಮಾಣ 91.02 ತಾತು ಉಂಡು ರಾಜ್ಯದ ಬೇತೆ ಜಿಲ್ಲೆಯಲ್ಲಿನ ಸಹಕಾರಿ ಸಂಘಲು ಈ ಸಂಘದ್ದು ಮಾರ್ಗದರ್ಶನ ಪಡೆಯೊಂದುಲ್ಲ ಎಂದು MS ಗುರುರಾಜ್ ತೆರಿಪಾಯಿರು ಒತ್ತು ಗುರ್ಕಾರ್ಯರು ಉದಯ್ ವಿ ಶಾಸ್ತ್ರಿ ನಿರ್ದೇಶಕರಾಯಿನ ಸುರೇಶ್ ಬೈಂದೂರು ಪ್ರಸನ್ನ ಕುಮಾರ್ ಇರುವೈಲ್ ಮಾಧವ MS ರಾಜೇಶ್ ಪೂಂಜಲಕಟ್ಟೆ ರಾಧಾ ರಾಘವೇಂದ್ರ ವತ್ಸಲ ರವಿಚಂದ್ರ ಭಟ್ ರಾಜೇಶ್ ನಾಯರ್ ಅನಿಲ್ ಪ್ರಶಾಂತ್ ಡಿಸೋಜಾ ಮುಖ್ಯ ಕಾರ್ಯತೂರ್ಣಾಧಿಕಾರಿ ಚಿತ್ರಾ ಡಿಸೋಜಾ ಹಂಪನಕಟ್ಟೆ ಶಾಖೆದ ಹಿರಿಯ ಮ್ಯಾನೇಜರ್ ಲಕ್ಷ್ಮೀ ಪಿ ಮಂಗಳಾದೇವಿ ಶಾಖೆದ ಮ್ಯಾನೇಜರ್ ಕುಸುಮಾದೇವಿ ದೇರ್ಲಕಟ್ಟೆ ಶಾಖೆದ ಸಹಾಯಕ ಮ್ಯಾನೇಜರ್ ಜಯಶ್ರೀ ಕಂಕನಾಡಿ ಶಾಖೆದ ಮ್ಯಾನೇಜರ್ ಚೈತ್ರ ಮಹಾಸಭೆಟಿದ್ದರು ದುಮ್ಮದ ಸೈನಿಕರು ಪ್ರಭಾಕರ್ ಗುಂಡೇರ ಪಾತಿರ್ದು ಸಂಘ ವರ್ಷಲ ಲಾಭಡು 1% ದುಮ್ಮದ ಸೈನಿಕರ ಸೇವೆಗೆ ಕೊರಿಯರೆ ನಿರ್ಧಾರ ಮಲ್ತದಿತ್ತದ ಐಕು ಸಂಘಗೂ ಋಣಿಯಾದುಲ್ಲೆನ್ ಪಂಡಿರು ಜವಳಿ ಬೇರದಾರು ಅಬ್ದುಲ್ ಖಾದರ್ ಪಾತಿರ್ದು ಶ್ರೀಶಾ ಸೌಹಾರ್ದ ಕೋಆಪರೇಟಿವ್ ಸೊಸೈಟಿದ ಕಾರ್ಯಗಳಿಗೂ ಮೆಚ್ಚುಗೆ ತೆರಿಪಾಯಿರು 5ನೇ ವರ್ಷದ ಅಂತ್ಯಕ್ಕೆ 1 ಕೋಟಿ ನಿವ್ವಳ ಲಾಭ ಗಳಿಸಬೇಕು ಅಂತಿತ್ತು 1,23 ಲಕ್ಷ ನಿವ್ವಳ ಲಾಭವನ್ನು ನಮ್ಮ ಸಂಸ್ಥೆ ಗಳಿಸಿದೆ. ಇದೊಂದು ಅಪೂರ್ವವಾದಂಥ ಸಾಧನೆ ಇದು. ಕೊನೆಯದಾಗಿ 5ನೇ ಅಂಶ ಅಂತ ಹೇಳಿದರೆ ಗರಿಷ್ಠ ಮಟ್ಟದಲ್ಲಿ ನಮ್ಮ ಷೇರುದಾರರಿಗೆ ಡಿವಿಡೆಂಟನ್ನು ಕೊಡಬೇಕಂತ ಒಂದು ಆಸೆ ಇತ್ತು. ಗರಿಷ್ಠ ಕೊಡಲಿಕ್ಕಿರೋದೇ 25%. ಈ ವರ್ಷವನ್ನು ನಾವು ಮಹಾಸಭೆಯಲ್ಲಿ 25% ಡಿವಿಡೆಂಟ್ ಕೊಡಬೇಕು ಅಂತೇಳಿ ಶಿಫಾರಸು ಮಾಡಿದ್ದೇವೆ ನಮ್ಮ ಆಡಳಿತ ಮಂಡಳಿಯವರು. ಸೊ 25% ಮಹಾಸಭೆಯವರು ಒಪ್ಪಿದ್ರೆ 25% ಡಿವಿಡೆಂಟನ್ನು ನಾವು ಈ ವರ್ಷ ಕೊಡ್ತಾಯಿದ್ದೀವಿ. ಬಹುಶಃ ನನಗೆ ತಿಳಿದಿರೋ ಮಟ್ಟಿಗೆ ಈ 5 ಸಾಧನೆಗಳನ್ನು ಕೇವಲ ಆರಂಭದ 5 ವರ್ಷಗಳಲ್ಲಿ ಮಾಡೋದು ತುಂಬ ಕಷ್ಟ. ಈ ಒಂದು ಸಾಧನೆಗೆ ನಮ್ಮ ಆಡಳಿತ ಮಂಡಳಿ, ನಮ್ಮ ಷೇರುದಾರರು, ನಮ್ಮ ಠೇವಣಿದಾರರು, ಸಾಲ ಪಡ್ಕೊಂಡವರು ಮುಖ್ಯವಾಗಿ ಸಮಯಕ್ಕೆ ಸರಿಯಾಗಿ ಪಾವತಿ ಮಾಡಿದ್ರಿಂದ ಈ ಒಂದು ಸಾಧನೆಗೆ ಇದು ಸಹಕಾರ ಆಯಿತು ಅಂತ ನಾನು ಭಾವಿಸ್ತೇನೆ. ಅವರ ಕಾರ್ಯವೈಖರಿಯನ್ನು ನೋಡಿ, ಅವರ ಬ್ಯಾಂಕಿನ ಕಾರ್ಯವೈಖರಿಯನ್ನು ನೋಡಿ ನಾನು ಕೂಡ ಈಗ ಕಳೆದ ವರ್ಷ ರೆಪ್ರೆಸೆಂಟಿಂಗ್ ಎಕ್ಸ್‌ಸರ್ವಿಸ್‌ಮನ್ ಆಗಿದ್ದೆ. ಆದರೆ ಈ ವರ್ಷ ನಾನು ಕೂಡ ಒಬ್ಬ ಸದಸ್ಯನಾಗಿದ್ದೀನಿ. ನಮಗೆ ಶ್ರೀಶಾ ಸೊಸೈಟಿಯಿಂದ ತುಂಬ ಹೆಲ್ಪ್ ಆಗಿದೆ. ಅಲ್ಲಿಯ ಸ್ಟಾಫ್, ಅಧ್ಯಕ್ಷರು, ಸದಸ್ಯರು ಎಲ್ಲರೂ ಒಳ್ಳೆ ನಗುಮುಖದಿಂದ ನಮ್ಮನ್ನು ಸ್ವಾಗತ ಮಾಡ್ತಾರೆ, ಒಳ್ಳೆ ಸರ್ವಿಸ್ ಕೂಡ ಕೊಡ್ತಾರೆ. ಮತ್ತು ನಮ್ಮಂಥ ಮಧ್ಯಮ ವರ್ಗದ ವ್ಯಾಪಾರಸ್ಥರಿಗೆ ತುಂಬ ಹೆಲ್ಪ್ ಆಗಿದೆ. ಅದಕ್ಕೆ ನಾವು ಯಾವತ್ತೂ ಅವರಿಗೆ ಚಿರಣಿಯಾಗಿದ್ದೇವೆ. ಭಜನೆಡು ಆರೋಗ್ಯದ ಗುಟ್ಟು ಉಂಡು. ಭಜನದಕ್ಲೇನು ಒಟ್ಟು ಸೇರಾವನ ಪುಣ್ಯದ ಕೆಲಸ ಮಲ್ತದಿರಂದು 1 ವರ್ಷ ಪ್ರಾಯದ ಹಿರಿಯ ಭಜನೆದಾರು ಉರುವ ಹೊಯ್ಗೆ ಬೈಲ್ದ ಸಂಜೀವರಾಮ ಪೂಜಾರಿ ಪಂತೆರು ಯುವ ವಾಹಿನಿ ಪಣಂಬೂರು ಕುಳಾಯಿ ಘಟಕದ ಮಾಧವ ಕೀರ್ತನೋತ್ಸವಡು ತಮ್ಮನದ ಮರ್ಯಾದೆ ತೊಂದು ಆರ್ಪಾತಿರಿಯರು. ಯುವ ವಾಹಿನಿ ಪಣಂಬೂರು ಕುಳಾಯಿ ಘಟಕದ ನಿಲೆಟ್ಟು ಮಾಧವ ಕೀರ್ತನೋತ್ಸವ 2024 ಭಜನಾ ಕಾರ್ಯಕ್ರಮ ಐತಾರ ಕುಳಾಯ್ದ ಬ್ರಹ್ಮಶ್ರೀ ನಾರಾಯಣಗುರು ಸಮಾಜ ಸೇವಾ ಸಂಘದ ಸಭಾಂಗಣಡು ನಡೆತಂಡು. ಭಜನಾ ಕ್ಷೇತ್ರದ ಹಿರಿಯರು ಮಾಧವ ಅಂಚನ್ ಇಡ್ಯ ತುಡರ್ ಬೊಲ್ಪು ಪೊತ್ತಾದು ಭಜನಾ ಸಂಕೀರ್ತನೆ ಕಾರ್ಯಕ್ರಮ ಉದಿಪನ ಮಲ್ತೆರು. ಊರ್ದ ಭಜನಾ ಸಂಘ ಸಂಸದಕಲು ಭಜನಾ ಸಂಕೀರ್ತನೆಡು ಪಾಲ್ದೆತ್ತೊಂಡೆರು. ಭಜನಾ ಮಂಗಳೋತ್ಸವಡು ಬೊಕ್ಕ ಭಜನಾ ಕ್ಷೇತ್ರದ ಸಾಧಕರಿಗೆ ಮರ್ಯಾದೆ ಸಂದಾವನ ಕಾರ್ಯಕ್ರಮ ನಡೆತಂಡು. ದುಮ್ಮದ ಗುರುಕಾರ್ಯರು ಸಂಜೀವ ಸುವರ್ಣ ಸುರುತ ಪಾತ್ರ ಪಂಡೆರು. ಯುವ ವಾಹಿನಿ ಪಣಂಬೂರು ಕುಳಾಯಿ ಘಟಕದ ಗುರುಕಾರ್ಯರು ಶ್ರೀಮತಿ ಮನಿಷಾ ರೂಪೇಶ್ ಗುರುಕಾರ್ಮೆ ವಹಿಸದಿದ್ದರು. ಬ್ರಹ್ಮಶ್ರೀ ನಾರಾಯಣಗುರು ಸಮಾಜ ಸೇವಾ ಸಂಘದ ಗುರುಕಾರ್ಯರು ಕೇಶವ ಸುವರ್ಣ ಮಲ್ಲಬಿನ್ನೆರಾದ ಬೊಕ್ಕ ಮಾಧವ ಕೀರ್ತನೋತ್ಸವದ ಮುಖ್ಯ ಜನ ಮಾಧವ ಅಂಚನ್ ಇಡಿಯ ನಾರಾಯಣ ಗುರು ತತ್ವ ಪ್ರಚಾರ ಬೊಕ್ಕ ಅನುಷ್ಠಾನ ನಿರ್ದೇಶಕರು ಯಶವಂತ್ ಕುಮಾರ್, ಸಂಚಾಲಕಿಯರು ಹರೀಶ್ ಪೂಜಾರಿ ಪಾಲ್ದೆತ್ತೊಂಡಿರು. ಈ ಸಾಲದ ಭಜನಾ ಕ್ಷೇತ್ರದ ಸಾಧಕರಿಗೆ ಕೊರೊಂದುಪ್ಪನ ಮಾಧವ ಕೀರ್ತನೋತ್ಸವ ಪ್ರಶಸ್ತಿನು ಉರುವ ಹೊಯ್ಗೆ ಬೈಲ್ದ 1 ವರ್ಷ ಪ್ರಾಯದ ಹಿರಿಯ ಭಜನೆದಾರ ಬೊಕ್ಕ ಬೆನ್ನಿದಾರ ಆದುಪ್ಪನ ಸಂಜೀವ ರಾಮ ಪೂಜಾರಿಯರಿಗೆ ಕೊರ್ದು ಮರ್ಯಾದೆ ಮಲ್ತಿರು. ಸಂಜೀವ ರಾಮ ಪೂಜಾರಿಯರು ಪಾತಿರ್ದು ಭಜನೆಡ್ದು ತಾನು ಪಡೆಯುನ್ನ ಆರೋಗ್ಯದ ಗುಟ್ಟುನು ಪಟ್ಟೊಂದು ಯುವ ವಾಹಿನಿ ಸಂಸ್ಥೆ ನಡಪವನ
ಪಾಕ ಸಮಾಜ ಸೇವಾ ಕಾರ್ಯಕ್ರಮಲಿನ ಒಟ್ಟುಗು ಜವಣ ಜವಂದಿ ಭಜನೆ ದಕ್ಲಿನ ಒಟ್ಟು ಸೇರಾವನ ಪುಣ್ಯದ ಕಾರ್ಯುಡು ಭಜನೆನೆ ಬಾರಿ ಎತ್ತರಗು ಬುಳೆಪಾದ ಸಮಾಜದ ಆರೋಗ್ಯ ಕಾತೊನ್ನವಲು ಗೆಲ್ಮೆ ಪಡಿತನೆಂದು ಪಂಡೆರು. ಭಜನೆ ಎನ್ನ ಉಸುಲೊಂದು ಪನ್ಪುನ ಎನ್ನ ಮನಸ್ಸಿಗೂ ಒತ್ತು ಕೊರ್ದು ಈ ಅರ್ಥದಿಂಜದಿ ಕಾರ್ಯಕ್ರಮಟ್ಟು ಮರ್ಯಾದೆ ಮಲ್ತಿನೇಕ್ ಆರು ಬಾರಿ ಖುಷಿ ತೆರಿಪಾಯರು. ಮಾಧವ ಕೀರ್ತನೋತ್ಸವದ ಪ್ರೋತ್ಸಾಹಕರು ಭಜನೆದ ಹಿರಿಯಾರು ಮಾಧವ ಅಂಚನ್ ಇಡ್ಯರೆಗ್ ಯುವ ವಾಹಿನಿ ಘಟಕದ ನಿಲೆಟ್ ಈ ಪೊರ್ತುಡು ತಮ್ಮನದ ಮರ್ಯಾದೆ ಮಲ್ತೆರು. ಕಾರ್ಯಂತರು ಸಚಿನ್ ಜಿ ಅಮೀನ್ ಸೊಲ್ಮೆ ಸಂದಾಯರು. ಶ್ರೀಮತಿ ರೇಖಾ ಅಂಚನ್ ಬುಕ ಶ್ರೀಮತಿ ಯಶಸ್ವಿನಿ ಕಾರ್ಯಕ್ರಮ ಸುಧಾರ್ಥ ಕೊರಿಯರು. ಆಯ್ನಾತ್ ಬಯ್ಯದ ಕೊಡ್ತುಡು ದುಂಬು ಎಂಕಲ್ನ ಕಾಲುಡು ಬಯ್ಯದ ಕೊಡ್ತುಡು ಪ್ರತಿಯೊಂದು ಇಲ್ಲಡ್ಲ ಭಜನೆ ತಾಲ ಕೇಳಿದ್ರು ಇತ್ತೆ ಭಜನೆ ಜಿತೀದು ಶಬ್ದ ಬದ್ರ ಕೇಳು ಅಂಡ ನಿಜವಾದ ನಮ್ಮ ಅಂಚೆ ಇಲ್ಲಟ ಒಂಜಿ ಪೊರ್ತುತ್ತರ ಒಂಜಿ ದೀಪ ಬತ್ತ ಒಂಜಿ 5 ನಿಮಿಷ 10 ನಿಮಿಷ ಜಾಲಜಿರ ಕಲ್ಪೋಡು ಬಂದಿಚ್ಚಿ ಭಜನೆ ಕಲ್ಪೋಡು ಬಂದಿಚ್ಚಿ ಶ್ರೀರಾಮ ಜಯರಾಮ ಪಂಡಲ ಯಾವನು ಅಂಚೆ ಭಕ್ತಿರು ಮಲ್ಪೋಡು ಆಡಂಬರ ಭಜನೆ ಮಲ್ಪರೆ ಹೋರ ಬಳ್ಳಿ ಪನ್ಪೆ ನಿಕುಲು ಮಾತೆರ್ಲ ಹೆಚ್ಚಿನ ಸಂಖ್ಯೆ ಮಾತ ಪ್ರತಿವರಿಯನ್ನ ಇಲ್ಲಡ್ಲ ಭಜನೆ ಮಲ್ಪಲೆಕ್ಕ ನಿಕಲೆ ಏನು ಭಜನೆ ಮಲ್ಪಲೆ ಪಂಡದು ಯಾನೊಂದು ವಿನಂತಿ ಬಂತು ನಿಕಲ್ದ ಬೊಕ್ಕ ಅವೇ ಪ್ರಕಾರ ಇನಿ ಮಲ್ತಿನ ಯುವವಾಯಿಂದ ಮಾತ ಪ್ರತಿ ಒಂಜಿ ಬಂಧುಲೆಗ್ ಪ್ರತಿ ಒಂಜಿ ವ್ಯಕ್ತಿಲೆಗ್ಲ ಯಾನು ಎನ್ನ ಪರವಾದ ತುಂಬು ಹೃದಯದ ಧನ್ಯವಾದವನ್ನು ಕೊರೊಂದಿಲ್ಲ. ಭಜನೆ ಪನ್ಪಿನ ಈ ಒಂಜಿ ಶೈವ ಬೊಕ ವೈಷ್ಣವ ಒಂಜಿ ಪಂಗಡದ ನಡು ಶುರುವಾಯಿನ ಈ ಭಜನೆ ಇತ್ತೆ ಓಲ್ ತೋಂಡಲ ಭಜನೆನಿ ನಮ್ಮ ಪೂರ ಈ ಹಿಂದೂ ಧರ್ಮಡು ಒಂಜಿ ಭಜನೆ ಪನ್ಪಿನ ಒಂಜಿ ಪ್ರಮುಖ ಪಾತ್ರವಾದ ಪೋತನು. ನಮ್ಮ ಯುವವಾಹಿನಿಡ್ಲ ಈ ಭಜನೆಯನ್ನು ಒಂಜಿ ಪ್ರಮುಖ ಸ್ಥಾನವನ್ನು ಕೊರೋದು ನನ್ನ ಈ ಭಜನೆಯನ್ನು ನಮ್ಮ ಈ ಮುಂದುವರಿಸೋ ಒಂದು ಪೋದು ಈ ಭಜನೆ ನಮ್ಮ ಶಾಶ್ವತವಾದ ವರಿಪಾಗ ಪನೊಂದು ಕಲ್ಚಿಗ ಸಿನಿಮೊಡು ದೈವಗು ಅಪಚಾರ ವಾ ನಮೂನೆಡ್ಲ ಆತಜಿ ಸಿನಿಮಾ ತೂವಂದಿನ ಕುಲುಬೊಕ್ಕ ಒಂಜಿ ವರ್ಗದ ಜನ ಇಂಚ ಅಪಪ್ರಚಾರ ಮಲ್ತೊಂದುಲ್ಲೆರಂದು ಕಲ್ಚಿಗ ಸಿನಿಮಾದ ಕೂಟದಕಲು ಸುದ್ದಿಕೂಟ ನಡಪಾದ ಪಂತೆರು. ಕಲ್ಜಿಗ ಸಿನಿಮಾಡು ದೈವಗೂ ಅಪಪ್ರಚಾರ ಮಲ್ತದನಂದು ಅಪಪ್ರಚಾರದ ಬಗೆಟ್ ಸಿನಿಮಾ ಕೂಟದಕ್ಕಲು ಸುದ್ದಿ ಮಾಧ್ಯಮದಕ್ಕಲಿಗೆ ಉತ್ತರ ಕೊಡ್ದು ಪಾತಿರ್ದಿರು. ಸಿನಿಮಾ ತೂವಂದಿನಕ್ಕಲು ಬೊಕ್ಕ ಒಂಜಿ ವರ್ಗದ ಜನ ಈ ರೀತಿ ಅಪಪ್ರಚಾರ ಮಲ್ತೊಂದುಲೇರು ಅಂಡ ಸಿನಿಮಾ ತೂಯಿನಕ್ಕಲು ಸಿನಿಮಾ ಬಗೆಟ್ ಮೆಚ್ಚಿದೇರು. ಸಿನಿಮಾಡು ದೈವಗೂ ಅಪಚಾರ ಆತನಂದು ಪನ್ಪುನಕ್ಕಲು ಸುರೂಕು ಸಿನಿಮಾ ತೂದು ಬೊಕ್ಕ ಪಾತೆರಡಂದು ಕಲ್ಜಿಗ ಸಿನಿಮಾ ಕೂಟದಕ್ಕಲು ಜವಾಬು ಕೊಡ್ತಿರು. ನಿರ್ದೇಶಕರು ಸುಮನ್ ಸುವರ್ಣ ಪಾತಿರ್ದು ದೈವದ ಮಿತ್ತು ಭಯಭಕ್ತಿ ಹೆಚ್ಚಾತನಂದು ಸಿನಿಮಾ ತೂಯಿನಕ್ಕಲು ಪಂತೆರು. ಎಂಕ್ಲೆಗೂ ಸಿನಿಮಾ ತೂಪನಕ್ಲಿನ ಅಭಿಪ್ರಾಯ ಮುಖ್ಯ. ಎಡ್ಡೆ ಸಿನಿಮಾ ಮಲ್ಪೊಡೊಂದು ಪನ್ಪನ ಆಸೆ ಕೈ ಸೇರ್ದನಂದ ಅರ್ಪಂಡೆರು. ಕಲ್ಜಿಗ ಸಿನಿಮಾ ನಮ್ಮ ದಕ್ಷಿಣ ಕನ್ನಡ ಉಡುಪಿಯಲ್ಲಿ ಈ ಕಳೆದ 2 ದಿನಗಳಿಂದ ಒಂದು ಅದ್ಭುತವಾದ ಜನರ ಪ್ರತಿಕ್ರಿಯೆಯೊಂದಿಗೆ ಒಂದು ಹೌಸ್ಫುಲ್ ಪ್ರದರ್ಶನವನ್ನು ಕಾಣ್ತಾ ಇದೆ. ಸಿನಿಮಾ ನೋಡಿ ಬಂದ ಎಲ್ಲ ಪ್ರೇಕ್ಷಕರು ಕೂಡ ಸಿನಿಮಾವನ್ನು ಮೆಚ್ಚಿ ಕೊಂಡಾಡಿದ್ದಾರೆ. ನಿಮ್ಮಿಂದ ಮುಂದೆ ಇದೇ ರೀತಿ ಸಿನಿಮಾಗಳು ಬರಬೇಕು ಅಂತ ಒಂದು ಶುಭ ನುಡಿಗಳನ್ನು ಕೂಡ ನಮಗೆ ಹಾರೈಸಿದ್ದಾರೆ. ಇಷ್ಟೆಲ್ಲ ಆಗುವಾಗ ಈ ಹೊರಗಡೆ ಕೆಲವೊಂದು ವಿಚಾರಗಳು ನಮಗೆ ನಡೆಯುತ್ತಿರುವುದು ನಮ್ಮ ಗಮನಕ್ಕೆ ಕೂಡ ಬಂದಿದೆ. ಸೊ ನಮಗೆ ಬೇಕಿರುವುದು ಜನರ ಒಂದು ಅಭಿಪ್ರಾಯ. ಜನರು ನಮ್ಮ ಸಿನಿಮಾವನ್ನು ನೋಡಿ ಮೆಚ್ಚಿಕೊಂಡಿದ್ದಾರೆ. ಸೊ ಅದೇ ನಮಗೊಂದು ಸ್ಫೂರ್ತಿ. ಇನ್ನೂ ಕೂಡ ನಮ್ಮ ಈ ಸಿನಿಮಾ ಇನ್ನೂ ಜಾಸ್ತಿ ಜನರಿಗೆ ಸಿಗುತ್ತೆ. ನಮ್ಮ ಏನು ಒಂದು ನಾವು ಯಾವ ಇಂಟೆನ್ಷನ್ ಇಟ್ಕೊಂಡಿದ್ದೀವಿ ಸಿನಿಮಾ ಮಾಡಿದ್ದೀವಿ ಆ ಇಂಟೆನ್ಷನ್ ನಾವು ರೀಚ್ ಮಾಡಿದ್ದೇವೆ. ಸಿನಿಮಾ ತಯಾರು ಮಲ್ತಿನ ಶರತ್ ಕುಮಾರ್ ಏಕೆ ಪಾತಿರ್ದು ಸಿನಿಮಾಡು ಕೊರಗಜ್ಜನ ದೃಶ್ಯ ದಿಪ್ಪರ ದೈವಾರಾಧನಾ ರಕ್ಷಣಾ ಸಮಿತಿ ಭಿನ್ನಾಯ್ತೊಂದು ಸಿನಿಮಾ ತೂದು ಮೆಚ್ಚುಗೆ ತಿರುಪೈನ ಅಕುಲು ಅವೊಂಜಿ ದೃಶ್ಯ ಬೊಡ್ಚಿಂದ ಪಂತಿರು ಅಂಡ ಮೂಜಿ ದಿನಟು 15,000 ಜನ ಸಿನಿಮಾ ತೂದು ಮೆಚ್ಚುಗೆ ತಿರುಪಾದಿರು. ವಿರೋಧ ಮಲ್ಪುನಕಲು ಒಂಜಿ ಸೀನುಗು ಮಾತ್ರ ವಿರೋಧ ಮಲ್ತೊಂದುಲೇರು. ಸಿನಿಮಾ ತೂವಂದೆ ವಿರೋಧ ಮಲ್ಪುನಕ್ಲೆಗು ಒಂಜಿ ಶೋ ವ್ಯವಸ್ಥೆ ಮಲ್ಪುವ ಐಡ್ದು ಬೊಕ್ಕ ಅಭಿಪ್ರಾಯ ತೆರಿಪಾವಡೆಂದು ಪಂಡಿರು. ಸಿನಿಮಾದಲ್ಲಿ ಏನು ವಿಚಾರಗಳು ಬೇಡ ಅಂತ ಹೇಳಿದರೆ ಅದನ್ನು ನಮ್ಮ ದೈವ ಸಂರಕ್ಷಣಾ ವೇದಿಕೆಯವರು ತುಂಬ ಗೌರವದಿಂದ ನನ್ನನ್ನು ಬಂದು ಭೇಟಿಯಾಗಿ ನನಗೆ ವಿಚಾರವನ್ನು ಒಂದು ಲೆಟರ್ ಮುಖಾಂತರ ಕೊಟ್ಟಿದ್ದಾರೆ.
ಸೊ ಅದನ್ನು ನಾವು ನಮ್ಮ ಚಿತ್ರತಂಡದಲ್ಲಿ, ಯಾಕೆಂದರೆ ನಾನು ಅದನ್ನು ನಾನು ಒಬ್ಬೊಂದು ಡಿಸಿಷನ್ಸ್ ಅಲ್ಲ, ಅದಕ್ಕೆ ಡೈರೆಕ್ಟರ್ಗಳಿದ್ದಾರೆ, ಮತ್ತು ಟೆಕ್ನಿಷಿಯನ್ಸ್ ಇದ್ದಾರೆ, ಆ್ಯಕ್ಟರ್ಸ್ ಇದ್ದಾರೆ. ಸೊ ಅವ್ರದ್ದು ಎಲ್ಲರದ್ದು ಒಂದು ಮೀಟಿಂಗ್ನಲ್ಲಿ ನಾವು ಅದನ್ನು ಯೋಚನೆ ಮಾಡಿ ನಾವು ಅದಕ್ಕೆ ಆನ್ಸರ್ ಕೊಡಬೇಕಾಗತ್ತೆ. ಸೊ ನನಗನ್ಸುತ್ತೆ ಏನು ಆರಾಧನಾ ಒಂದು ವೇದಿಕೆ ಇದೆ, ಅವರಲ್ಲಿರ್ತಕ್ಕಂಥ ಕೆಲವು ಮಂದಿಗಳು ತುಂಬ ಗೌರವವಾಗಿ ಪ್ರೆಸ್ಸಲ್ಲಿ ಮಾತಾಡಿದ್ದಾರೆ, ಜೊತೆಗೆ ನಮ್ಮ ಜೊತೆನೂ ಮಾತಾಡಿದ್ದಾರೆ. ನಾನು ಅವರಿಗೂ ಅದನ್ನು ಹೇಳಿದ್ದೀನಿ. ಅಪಪ್ರಚಾರ ಮಾಡ್ತಾ ಇರೋದು ಅವರಲ್ಲ, ಅವರೇ ನನ್ನ ಹತ್ರ ಹೇಳಿದ್ದಾರೆ, ತುಂಬ ಚೆನ್ನಾಗಿದೆ ಸಿನಿಮಾ, ಒಂದು ದೈವದ ಒಂದು ಫೋಟೋ ಅಲ್ಲಿ ಬಂದಿರೋದ್ರಿಂದ ಅದಕ್ಕೆ ಅವ್ರಿಗೆ ಬೇಜಾರಿದೆ ಅಂತ ಹೇಳಿದ್ದಾರೆ, ಅಷ್ಟೇ ಬಿಟ್ರೆ ಅದರ ಹಿಂಬಲಕರು ತುಂಬಾ ಜನ, ಅವರಿಗೆ ಗೊತ್ತಿಲ್ಲದೆ ಇರುವಂತವರೇ ತುಂಬಾ ಜನ ಅದನ್ನ ಬ್ಯಾಡ್ ಕಮೆಂಟ್ಸ್ ಮಾಡಿ ಅದನ್ನ ಅವರು ಟೆಂಪ್ಟ್ ಮಾಡ್ತಾ ಇದ್ದಾರೆ. ಸೊ ಅದು ಎಲ್ಲೋ ಒಂದು ಕಡೆ ಅಂದ್ರೆ ಅಜ್ಜನ ಭಕ್ತರಿರ್ಬೋದು, ದೈವದ ಭಕ್ತರಿರ್ಬೋದು, ಅವ್ರನ್ನ ಕೆರಳಿಸುವಂತ ವಿಚಾರನ ಅವರೇ ಮಾಡ್ತಾ ಇದ್ದಾರೆ ಹೊರತು ನಾವಂತೂ ಮಾಡ್ತಾ ಇಲ್ಲ. ಸೊ ಇದು ನಾನು ನಮ್ಮ ಕಡೆಯಿಂದ, ನಮ್ಮ ಚಿತ್ರತಂಡ ಕಡೆಯಿಂದ ನಾನು ಹೇಳ್ಬೋದು. ನಾಯಕಿ ಅರ್ಜುನ್ ಕಾಪಿಕಾಡ್ ಸೇರ್ನಂಚ ಸಿನಿಮಾದ ಕೂಟದ ಮಾತಿರ್ಲ ಸಿನಿಮೋಡು ದೈವದ ದೃಶ್ಯನು ಸರಿಯಿಂದೇ ಒತ್ತೊಂದಿರು ಓಲುಲ ದೈವಗೂ ಅಪಪ್ರಚಾರ ಆವಂದೆ ಇತ್ತಂಡಲ ಒಕ್ಕಡೆ ಅಪಪ್ರಚಾರ ಮಲ್ತೊಂದುಲ್ಲಿರಂದು ಸಿನಿಮಾ ಕೂಟದಕ್ಕಲು ಬೇಜಾರ್ ತೆರಿಪಾದಿರು. ಕುಡ್ಲದ ಭಾರತ್ ಸಿನಿಮಾ ಸೆಪ್ಟೆಂಬರ್ 18 ಕಾಡೆಡ್ದು ಮಧ್ಯಾಹ್ನ ಮುಟ್ಟ ಇನೋವೇಷನ್ ಸಮ್ಮಿಟ್ ಎಕ್ಸ್ಪೋ 1O ದಿ ಒಂದೊಂದು ಇನ್ನೋ ನೆಕ್ಸ್ಟ್ ಸಂಸ್ಥೆದ ಮ್ಯಾನೇಜಿಂಗ್ ಡೈರೆಕ್ಟರ್ ಪ್ರೊಫೆಸರ್ ಶ್ರೀನಿವಾಸ್ ಸುದ್ದಿಗೋಟೋಡು ಮಾಹಿತಿ ಕೊಡ್ತಿರು. ಇನ್ನೋ ನೆಕ್ಸ್ಟ್ ಸಂಸ್ಥೆದ ಆಡಳಿತ ನಿರ್ದೇಶಕರು ಪ್ರೊಫೆಸರ್ ಶ್ರೀನಿವಾಸ್ ಕುಡ್ಲಾಡ್ ಸುದ್ದಿಗೋಟೋಡು ಮಾಹಿತಿ ಕೊರ್ದು ಬರವು ಕಲ್ಪನಕ್ಲೆಗ್ ಸಂಶೋಧನಾ ವಿಚಾರ ಬೊಕ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಿತ್ತಬಾನ ಸಂಸ್ಥೆಲಿನ ಬಗೆಟ್ ತಿರಿಯೋನರೆ ಕೊರೋನಾ ಸೀಕ್ ಬರ್ಪು ನೀಡಿದ ದುಂಬು 450 ಶಾಲೆಲೆಡಿ ಈ ಕಾರ್ಯಕ್ರಮ ಮಲ್ತದ ಅಂಚದ್ ಸೆಪ್ಟೆಂಬರ್ 18 ಕಾಂಡೆ 17 ಮಧ್ಯಾಹ್ನ 1 ಗಂಟೆ ಮುಟ್ಟ ಕುಡ್ಲದ ಭಾರತ್ ಸಿನಿಮಾ ಇನೋವೇಷನ್ ಸಮ್ಮಿಟ್ ಎಕ್ಸ್ಪೋ 1O ದಿ ಒಂದೊಂದು ಪಂಡಿರು. ಕಾರ್ಯಕ್ರಮಟ್ಟು ಇಸ್ರೋ ದುಮ್ಮದ ಗುರ್ಕಾರ್ಯರು ಎಸ್ ಕಿರಣ್ ಕುಮಾರ್ ಆನ್ಲೈನ್ ವೈಜ್ಞಾನಿಕ ವರ್ತಮಾನ ಉದ್ದೇಶಿಸಾದ ಪಾತಿರುವೆರು. ಇಸ್ರೋ ವಿಜ್ಞಾನಿ ಪ್ರೊಫೆಸರ್ RR ಇಲಂಗೋವನ್ ಬತ್ತದು ಬರೋ ಕಲ್ಪನಕ್ಲೆಗ್ ಮಾಹಿತಿ ಕೊರ್ಪೆರು. ಮಲ್ಲಬಿನ್ನೆರಾದ ಜಿಲ್ಲಾಧಿಕಾರಿ ಮುಲೈ ಮೊಹಿಲನ್, ಲೋಕಸಭಾ ಸದಸ್ಯರು ಬ್ರಿಜೇಶ್ ಚೌಟಾ, ಜಿಲ್ಲಾ ಪಂಚಾಯತ್ ಸಿಇಒ ಡಾಕ್ಟರ್ ಆನಂದ್ ಕೆ, ಆಳ್ವಾಸ್ ಬರೋ ಸಂಸ್ಥೆದ ಗುರ್ಕಾರ್ಯರು ಡಾಕ್ಟರ್ ಮೋಹನ್ ಆಳ್ವಾ, ಪಿಲಿಕುಲ ಪ್ರಾದೇಶಿಕ ವಿಜ್ಞಾನ ಕೇಂದ್ರದ ನಿರ್ದೇಶಕರು ಡಾಕ್ಟರ್ KV ರಾವ್, DDPI ವೆಂಕಟೇಶ್, ಮುಖ್ಯ ಶಿಕ್ಷಕರ ಸಂಘದ ಗುರ್ಕಾರ್ದಿ ಜಯಶ್ರೀ, ಜತೆ ಶಿಕ್ಷಕರ ಸಂಘದ ಗುರ್ಕಾರ್ಯರ್ ಮೊಹಮ್ಮದ್ ಪಾಲ್ದೆತ್ತನ್ವಿರಂದು ಪ್ರೊಫೆಸರ್ ಶ್ರೀನಿವಾಸ್ ಪಂಡಿರು. ನಾವೊಂದು ಇನೋವೇಷನ್ ಸಮಿಟ್ ಅಂತ ಹಮ್ಮಿಕೊಂಡಿದ್ದೀವಿ. ಈ ಇನೋವೇಷನ್ ಸಮಿಟ್ ಬಂದು ನಮ್ಮ ಆಸ್ಟ್ರೋನಮಿ ಎಕ್ಸ್ಪೋ, ಅದರ ಜೊತೆಗೆ ಈ ಸ್ಪೇಸ್ ರಿಸರ್ಚಲ್ಲಿ ನಾವು ಏನೆಲ್ಲ ಮಕ್ಕಳಿಗೆ ತೋರಿಸ್ಬೇಕು ಅಂದ್ಕೊಂಡಿದ್ದೀವಿ ಅದನ್ನು ಒಂದು ಡೆಮಾನ್ಸ್ಟ್ರೇಷನ್ ನಡೆಯುತ್ತೆ ಅಲ್ಲಿ. ಈ ಡೆಮಾನ್ಸ್ಟ್ರೇಷನ್ಗೆ ಒಂದು 100ರಿಂದ 150 ಸ್ಕೂಲ್ಸ್ನಿಂದ ರೆಪ್ರೆಸೆಂಟೇಷನ್ಸ್ ಇರುತ್ತೆ. ಸೈನ್ಸ್ ಟೀಚರ್ಸ್ ಇರ್ಬೋದು, ಪ್ರಿನ್ಸಿಪಲ್ಸ್ ಇರ್ಬೋದು. ಒಂದು 100ರಿಂದ 150 ಸ್ಕೂಲ್ಸ್ನಿಂದ ರೆಪ್ರೆಸೆಂಟೇಷನ್ಸ್ ಇರುತ್ತೆ. ಸುಮಾರು 400ರಿಂದ 450 ಸ್ಕೂಲ್ಸ್ಗೆ ಈ ಪ್ರೋಗ್ರಾಮನ್ನು ಆಲ್ರೆಡಿ ಮಾಡಿದ್ದೀವಿ. ಬಿಫೋರ್ ಕೋವಿಡ್ ಈ ಪ್ರೋಗ್ರಾಮ್ ಯಾವ ಥರ ನಡೀತಾ ಇತ್ತು ಅಂದರೆ, ಸ್ಕೂಲಿಗೆ ಹೋಗಿ ನಾವು ನಮ್ಮ ಪ್ರೋಗ್ರಾಮ್ಸ್ ಏನಿದೆ, ಇನ್ಫ್ಯಾಕ್ಟ್ ನಾವು ರಿಯಲ್ ಟೈಮ್ ಸ್ಕೈ ವಾಚ್ ಇರ್ಬೋದು, ಓಕೆ, ನಾವು ಸ್ಪೇಸ್ ರಿಲೇಟೆಡ್ ಮೂವಿಯನ್ನು ತೋರಿಸೋದಿರ್ಬೋದು, ಸ್ಕೂಲ್ಸ್ನಲ್ಲೇ ನಡೆಸ್ತಾ ಇದ್ವಿ. ಈಗ ಅದಕ್ಕೆ ಹೊಸ ರೂಪವನ್ನು ಕೊಟ್ಟಿದ್ದೀವಿ. ಕುಡ್ಲದ ವಾಮನಾಶ್ರಮ ಸಮಾಧಿ ಮಟ್ಟಟ್ಟು ಚಿತ್ರಾಪುರ ಮಠಾಧೀಶರ್ನ ಚಾತುರ್ಮಾಸ್ಯ ವೃತಾಚರಣೆ ನಡೆತುಂಡು. ಐತಾರ ಸಂತೂರು ವಾದನ, ಭರತನಾಟ್ಯ, ಭಕ್ತಿಗಾನ ಸುಧಾ ಕಾರ್ಯಕ್ರಮ ನಡೆತದಿತ್ತು. ಉತ್ತರ ಕನ್ನಡ ಜಿಲ್ಲೆ ಶಿರಾಲಿ ಶ್ರೀ ಚಿತ್ರಾಪುರ ಮಠದ ಶ್ರೀಮದ್ ಸದ್ಯೋಜಾತ್ ವಾಮನಾಶ್ರಮ ಸ್ವಾಮೀಜಿಯರ್ನ 28ನೇ ವರ್ಷದ ಚಾತುರ್ಮಾಸ್ಯ 2024 ಕ್ರೋಧಿ ಸಂವತ್ಸರದ ವೃತಾಚರಣೆ ಕುಡ್ಲ ಕಾರ್ಸ್ಟಿಟ್ಟದ ವಾಮನಾಶ್ರಮ ಸಮಾಧಿ ಮಠಟು ನಡೆತುಂಡು. ಅಲೆಕ್ಕುಡು ಪ್ರವಚನ ಸೇರಿದ ವಿಶೇಷ ಸಾಂಸ್ಕೃತಿಕ ಕಾರ್ಯಕ್ರಮಲು ಗುರುಕೃಪಾ ರಂಗ ಮಂಟಪಡು ನಿಚ್ಚಲ ಮೂಡ್ದು ಬರಂದುಂಡು. ಐತಾರ ದೀಪಕ್ ರಾಮ್ ಮೋಹನ್ ಉಳ್ಳಾಲ ಮೇರೆಡ್ದು ಸಂತೂರ್ ವಾದನ ಸಂಗೀತ ಅಟ್ಟಣೆ ಆದಿತ್ತನು. ಆದರ್ಶ್ ತಬ್ಲೋಡು ಸಾಕಾರ ಕೊರ್ದಿತ್ತರು. ಶ್ರೀಮತಿ ಭವಾನಿ ನಯಾಲ್ ಬೊಕ್ಕ ಸಂಧ್ಯಾ ನಯಾಲ್ ಶಾಸ್ತ್ರೀಯ ಭರತನಾಟ್ಯ ನಡಪಾದ ಕೊರಿಯರು. ಭಜನಾ ಸಂಕೀರ್ತನೆ, ಕೊಳಲು ವಾದನ, ಶ್ರೀ ಸದ್ಯೋಜಾತ ವಾಮನಾಶ್ರಮ ಸ್ವಾಮೀಜಿಯರ್ದು ಶಿವಪೂಜನ, ಸ್ತೋತ್ರ ಪಠಣ ಬೊಕ್ಕ ಪೂಜೆ ನಡೆತನು. ವಿನಾಯಕ ಹೆಗ್ಡೆ ಬೊಕ್ಕ ಕೂಟದಕ್ಲಿಡ್ದು ಭಕ್ತಿಗಾನ ಸುಧಾ ಕಾರ್ಯಕ್ರಮ ಮೂಡ್ದು ಬತ್ತನು. ಕೊಡಿಯಾಲ್ ಚಾತುರ್ಮಾಸ್ಯ ಸಮಿತಿದ ಸಂಚಾಲಕರು ಎಲ್ಲೂರು ರಾಮಕಿಶೋರ್, ಭವಾನಿ ಶಂಕರ್ ಕಂಡ್ಲೂರು ಬೊಕ್ಕ ಪದಾಧಿಕಾರಿಗಳು ಸಮಾಜದ ಭಕ್ತಿರು ಪಾಲ್ದಿತ್ತೊಂಡಿರು. ರೂಪಿ ಪರದೇವತಾ ಭಗವತಿ
वस्त्रसमुद्भूतम् समर्पयामि। ये विस्तोमे विरेतशे उद्वेति प्रसविता चेति दूरर्था विराजते विभ्राट् बृहत्सुभ्रतं रजतम साण्डुनितोनि बिडादिला मंगलारती अग्ने वर्चो विहवेश्वस्तु वयम् शिवा ಶ್ರೀ ಅಕ್ಕ ಮಹಾದೇವಿ ಮಹಿಳಾ ಮಂಡಳಿ ಕೊಪ್ಪಳ ವತಿಯಿಂದ ಪ್ರತಿ ವರ್ಷದ ಲಕ್ಕನೆ ಈ ವರ್ಷಲ ವಚನ ಶ್ರಾವಣ ಕಾರ್ಯಕ್ರಮ ನಡೆತಂಡು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶ್ರೀಮತಿ ಕೋಮಲಾ ಕುದುರಿಮೂರ್ತಿ ಮೇರು ವಹಿಸಿದ್ದರು. ಈ ಕಾರ್ಯಕ್ರಮದ ಉದ್ಘಾಟಕರಾದ ಬೈದಿನ ಶ್ರೀ ರಾಷ್ಟ್ರೀಯ ಬಸವದಳ ಅಧ್ಯಕ್ಷರಾಯನ ಶರಣರು ಶ್ರೀ ವೀರಣ್ಣ ಕೋಳಲ್ಲಿ ಕಾರ್ಯಕ್ರಮದ ಉದ್ಘಾಟನೆ ಮಲ್ತಿರು. ಶ್ರೀ ಅಕ್ಕ ಮಹಾದೇವಿ ಮಹಿಳಾ ಮಂಡಳಿ ಕೊಪ್ಪಳ ವತಿರ್ದು ಪ್ರತಿ ವರ್ಷದ ಲಕ್ಕನೆ ಈ ವರ್ಷಲ ವಚನ ಶ್ರಾವಣ ಕಾರ್ಯಕ್ರಮ ನಡಪಾದ ಕೊರಿಯರು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶ್ರೀಮತಿ ಕೋಮಲಾ ಕುದುರೆಮೂರ್ತಿ ಮೇರು ವಹಿಸದಿದ್ದರು. ಈ ಕಾರ್ಯಕ್ರಮದ ಉದ್ಘಾಟಕರಾದ ಬೈದಿನಂಚಿನ ಶ್ರೀ ರಾಷ್ಟ್ರೀಯ ಬಸವದಳದ ಅಧ್ಯಕ್ಷರಾಯನ ಶರಣರು ಶ್ರೀ ವೀರಣ್ಣ ಕೋಳಲ್ಲಿ ಅಂಚನೆ ಮುಖ್ಯ ಅತಿಥಿಲಾದ ಬೈದಿನಂಚಿನ ಶ್ರೀಮತಿ ಶರಣರು ಜಡೇಶ್ವರಿ ಸೋಂಪುರ್ ಬೊಕ್ಕ ಶ್ರೀಮತಿ ಕವಿತಕ್ಕ ಸೋಮ್ಲಾಪುರ್ ಮೊಕಲು ಈ ಕಾರ್ಯಕ್ರಮಟು ವಚನ ಗಾಯನ ಬೊಕ್ಕ ತರಕಾರಿಡು ಧ್ವಜತ ಚಿತ್ರ ಮಲ್ತಿನಂಚಿನ ಮಹಿಳೆಯರಿಗೂ ಬಹುಮಾನನು ಕೊರಿಯರು. ಬಸವದಳದ ಅಧ್ಯಕ್ಷರಾಯಿನ ಶ್ರೀ ವೀರಣ್ಣ ಕೋರ್ನಲ್ಲಿ ಪಾತಿರ್ದು ಜೀವನುಡು ನಮ್ಮ ಪುಟ್ಟಿ ಬೊಕ್ಕ 4 ಜನಕ್ಕೂ ಎಡ್ಡೆನು ಮಲ್ಪೊಡು ಕಾಡುದ ಕೋರಿ ಬುಲಿಪು ನೆಡ್ದು ದುಂಬು ಲಿಂಗ ಪೂಜೆ ಮಲ್ಪೊಡು ಲಿಂಗಾಯತ ಧರ್ಮ ಬುಳೆದು ಬತ್ತಿನ ಸಾದಿದ ಬಗ್ಗೆ ಅಂಚನೆ ಶಿವಯೋಗಿ ಪರಂಪರೆ ಬುಳೆದು ಬತ್ತಿನಂಚಿನ ಧರ್ಮದ ಸಾದಿದ ಬಗ್ಗೆ ಬೊಕ್ಕ ಏಪುಗ್ಲ ಯಡಿಯೂರು ಸಿದ್ಧಲಿಂಗೇಶ್ವರ ಗದಗದ ತೋಟದಯ್ಯ ಮಠ, ಚಿತ್ರದುರ್ಗದ ಮುರ್ಘಾ ಮಠ, ಇಲ್ಕಲ್ ಮಹಾಂತಯ್ಯನ ಮಠ ಬೊಕ್ಕ ಕೊಪ್ಪಳದ ಗವಿ ಮಠಕುಲು ನಮ್ಮ ಧರ್ಮ ಪರಂಪರೆನು ಒರಿಪಾದ ಬುಳಿಪೊಂದು ಬರೊಂದುಂಡು. ಇಲ್ಲಿ ಸುರೂತ ಪಾಠಶಾಲೆ ನಮ್ಮ ಹಿರಿಯರು ಪಾಡ್ದಿನಂಚಿನ ಲಿಂಗಾಯತ ಧರ್ಮದ ಸಾದಿನ ನಮ್ಮ ಒರಿಪಾದ ಬುಳೆಪೊಂದು ಪೋಡು ಪಂಡು 6 ಪಂಡೆರು. ಈ ಕಾರ್ಯಕ್ರಮಟು ಬಸವದಳದ ಶರಣರು ಮಾತಾ ಪಾಲ್ಪಡೆದಿತ್ತೆರು. ಬೊಕ್ಕ ಅಕ್ಕ ಮಹಾದೇವಿ ಮಹಿಳಾ ಮಂಡಳಿದ ಸದಸ್ಯರಾಯ್ನ ವಿಜಮ್ಮ ಬಳ್ಳೊಳ್ಳಿ, ಗಿರಿಜಮ್ಮ ಬಳ್ಳೊಳ್ಳಿ, ಸುಧಾ ಚಕ್ಕಿ, ಈರಮ್ಮ ನೀಡಶೇಷಿ, ವಿಜಯ ಮುದುಕಲ್, ಸೌಮ್ಯ ನಾಲ್ವರ್, ಚೈತ್ರಾ ಪಾಲಿಶೆಟರ್, ಗೀತಾ ನೀಡಶೇಷಿ, ಈರಮ್ಮ ಬೆಲ್ಲ, ಸುಶೀಲಾ ಕುದ್ರಿಮೂರ್ತಿ, ಅನ್ನಪೂರ್ಣ ಮನ್ನಾಪುರ್, ಶಾಂತಾ ಗೌರಿಮಠ ಮೊಕಲು ಪಾಲ್ಪಡೆದಿದ್ದರು. ಈ ಕಾರ್ಯಕ್ರಮದ ನಿರೂಪಣೆಯನ್ನು ಶ್ರೀಮತಿ ಮಧು ಪಿ ಹಡಗಲಿ ನಡಪಾದ ಕೊರಿಯರು. ಮಹಿಳಾ ವೇದಿಕೆ ಬಂಟರು ಸಂಘ ಸುರತ್ಕಲ್ದ ವತಿರ್ದು ದಸರಾ ಅಂಚನೆ ದೀಪಾವಳಿ ಪರ್ಬದ ಸಲಾದ ಸೀರೆ ಅಂಚನೆ ಆಭರಣದ ಮಾರಾಟ ಮೇಳ ಸೆಪ್ಟೆಂಬರ್ 21-22 ಇಂಚ 3 ದಿನ ಕಾಂಡೆ 1 ಗಂಟೆ ಹಿಡ್ದು ರಾತ್ರಿ 8 ಗಂಟೆ ಮುಟ್ಟ ಬಂಟಿರ್ನ ಭವನ ಸುರತ್ಕಲ್ಡ್ ಅಟ್ಟಣೆ ಆತಂಡ. ಜಯಲಕ್ಷ್ಮಿ ಸಿಲ್ಕ್ಸ್ ಉಡುಪಿ ಉದ್ಯಾವರದ ಕ್ಲೇನ ಪೊರ್ಲುದ ಮಾತಾ ನಮೂನೆಡು ಉಪ್ಪುನ ಈ ಸೀರೆದ ಉದಿಪನನು ಪ್ರಿಯಾ ಗಿರೀಶ್ ಶೆಟ್ಟಿ ಮೇರು ಉದಿಪನ ಮಲ್ಪೆರೆ ಇತ್ತದು ಮಾತಿರ್ಲ ಬತ್ತದು ಈ ಅವಕಾಶ ಗಳಸುಡು ಪಂಡದು ಸಂಘಟಕರು ಕೇನೊಂದಿರು. ಇಡೆಗ ಇನಿತ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿಂಡು ನನ್ನೆಲೈತೆ ಪೊರ್ತುಗು ನಮ್ಮ ಕುಡ್ಲ ತುಳು ವಾರ್ತೆಲು ಸೊಲ್ಮೇಲು.